ಹಾಯ್ ಶಿಲ್ಪಾ. ಗಾಡಿಯಲ್ಲಿದ್ದೇನೆ ಆಯ್ತಾ. ಮನೆಗೆ ಹೋಗಿ ಮಾಡ್ತೇನೆ. ಈಗ ಮನೆಗೆ ಹೋಗ್ತಿದ್ದೇನೆ, ಊಟ ಆಗ್ಲಿಲ್ಲ, ವಾಪಸ್ ಬಂದೆ ಮತ್ತೆ ಹೇಳ್ತೇನೆ. ಇದ್ದೀನಿ ಶಿಲ್ಪ, ಇದ್ದೀನಿ, ಗಾಡಿಯಲ್ಲಿ ಮನೆಗೆ ಬರ್ತಿದ್ದೇನೆ ಆಯ್ತಾ. ಮನೆಗೆ ಹೋಗಿ ಮಾತಾಡ್ತೇನೆ. ನಾನ್ ಹೇಳಿದೆಲ್ಲ ಊಟಕ್ಕೆ ಅಂತ, ಅಲ್ಲಿ ರಶ್ ಇತ್ತು, ವಾಪಸ್ ಬರ್ತಿದ್ದೇವೆ.
Pawan, welcome Pawan. Mana Sunday Pawan? Enjoy Happy Raksha Bandhan. Ikul one no boy ni. Anji kodi pot pira batte itte tu odi illa barpina bete kodi popinanno. Thank you Pawan. Thank you so much. Mana Sunday. Hi Umesh, enjoy Happy Raksha Bandhan. Ita idulla illa barandulla. Marpata. Illa ವನಸಪೋಯಿನ್ ಪಿರ ಬರೋದಿಲ್ಲ ಬಕ್ಕ ಪಂಪೇನ್ ರಶ್ ಇತ್ತನಲ್ಪ. ಜಾತಿಜಿ ಪವನ್ ಹಾಯ್ ಹಾಯ್ ಮನೆಗೆ ಬಂದು ಮಾತಾಡ್ತೀನಿ ಮ್ಯೂಸಿಕ್ ಆನ್ ಇದೆ.
Hi Mayur, hi, hi. Thank you. Same to you. Thank you, Mayur. Thank you so much. ಊಟ ಆಯ್ತಾ ಮಯೂರ್? ಹಾಯ್ ಅರ್ಜುನ್, ಹಾಯ್. ಊಟ ಆಯ್ತಾ ಅರ್ಜುನ್? ಹೇಗಿದ್ದೀರಿ? ಇಲ್ಲ, ಊಟಕ್ಕೆ ಹೋಗ್ತಿದ್ದೇವೆ. ಒಂದು ರೆಸ್ಟೋರೆಂಟ್ ಹೋಗಿ ವಾಪಸ್ ಬಂದದ್ದು. ಅಲ್ಲಿ ಫುಲ್ ರಶ್ ಇತ್ತು, ವೈಟಿಂಗ್ ಇತ್ತು. ಊಟ ಮಾಡ್ಲಿಕ್ಕೆ ಡಿನ್ನರ್ಗೆ ಹೋಗ್ತಾ ಇದ್ದೇವೆ ಅರ್ಜುನ್. ಓಕೆ ಓಕೆ, ತುಂಬಾ ಹಸಿವಾಗ್ತಾ ಉಂಟು. ಥ್ಯಾಂಕ್ ಯು ಪ್ರಕಾಶ್. ಅಲ್ಲಿಂದ ಬಂದ್ರ ವಾಪಸ್ ಇಲ್ಲಿಗೆ? ಅದು ಎಂಡ್ ಆಯ್ತು ಹೊರಗೆ ಬರುವಾಗ ವೈಫೈ. ಇಲ್ಲ ಇಲ್ಲ, ಅವ್ರು ಬರ್ಲಿಲ್ಲ. ಇನ್ಸ್ಟಾದಲ್ಲಿ ಇದ್ದಾರೆ ಅಂತ ಕಾಣ್ತದೆ, ಗ್ರೂಪ್ ಅಲ್ಲಿ. ಥ್ಯಾಂಕ್ ಯು, ಸೇಮ್ ಟು ಯು ಬ್ರದರ್ ಹೇಳ್ತಿದ್ದಾರೆ. ಏನ್ ಊಟ ಅರ್ಜುನ್? ನಿಮ್ದಾಯ್ತಾ ಊಟ ಪ್ರಕಾಶ್? ವೆಜ್ಜಾ ನಾನ್ ವೆಜ್ಜಾ?
ಹಲೋ ತನುಷ್ ಬಿದೆ ಇಲ್ಲ ಅವ ಇನ್ನು ಸಂಡೆ ಹಾಯ್ ಧನುಷ್ ಎಲ್ಲ ಹೋದ್ರಾ. ಹಾಯ್ ಕವಿ ಹಾಯ್ ವೆಲ್ಕಮ್ ವೆಲ್ಕಮ್. ಇಲ್ಲ ಇಲ್ಲ ಆಗಲಿಲ್ಲ ಊಟಕ್ಕೆ ಅಂತ ಹೋದದ್ದು ಬಂದದ್ದು ಹೊರಗೆ. ಹಸಿವಾಗ್ತಾ ಉಂಟು ಊಟ ಮಾಡಬೇಕೀಗ. ಇಲ್ಲ ವಾಪಸ್ ಬಂದದ್ದು ಕವಿ. ಅಲ್ಲಿ ತುಂಬ ರಶ್ ಇತ್ತು, ವಾಪಸ್ ಬಂದಿದ್ದೆ ಪಾರ್ಸೆಲ್ ತರಿಸಿದ್ದು. ಇಜ್ಜಿ ವನಸ್ ಮಲ್ಪೊಟ್ಟು ಜೋರು ಬಡ ಅವನುಂಡು ಯೋಚರ ತಿನ್ನ ಪೋಯಿ ಅಲ್ಲಿ ಏತ್ ರಶ್ಯೇ ಮಲ್ಲ ರೆಸ್ಟೋರೆಂಟ್ ಆಂಡ್ಲ ಮಸ್ತ್ ರಶ್ ಸೊಪ್ಪಿರವತ್ತ. ಹಾಯ್ ಉಮಾ, ಹೇಗಿದ್ದೀರ ಉಮಾ? ವೆಲ್ಕಮ್ ಟು ಮೈ ಲೈವ್. ಊಟ ಆಯಿತಾ? ಇನ್ನಂಡೆ ಮನಸ್ಸು ಕಡಪುಡಿ ತೈಟ್ ಹೋಗೊಂಡಲ್ಲ ಇತ್ತನ ಈರ್ಪಣ್ಣೆ ಗಿಫ್ಟ್ ಕೊಡಬೇಕಂತೆ ನೋಡಿ ಅವರಿಗೆ. ರೈಸ್ ಮಾಡಿ ಟೊಮೆಟೊ ಸಾಂಬಾರು ಮಾಡಿ ತಿನ್ನಿ, ಜೊತೆಗೆ ಹಪ್ಪಳ ಹಾಕು. ಹಪ್ಪಳಗೆ ಇಪ್ಪಲಿಲ್ಲ ನಮ್ಮ ಮನೇಲಿ. ಅರ್ಜುನ್ ಬ್ರದರ್ ನಾಳೆ ನಿಮ್ಮ ಲೈವ್ಗೆ, ನಾಳೆ ನನ್ನ ಲೈವ್ಗೆ ಬಾ ಪಾರ್ಥನೆ, ಹೆಂಡತಿ ಹೆಸರು ಹೇಳುತ್ತಾನೆ. ಅರ್ಜುನ್ ಬ್ರದರ್ ನಾಳೆ ನನ್ನ ಲೈವ್ಗೆ ಬಾ ಪಾರ್ಥನೆ, ಹೆಂಡತಿ ಹೆಸರು ಹೇಳುತ್ತೇನೆ. ಕವಿತಾ ಟೀಚರ್ ಸೇಮ್ ಟು ಯು. ನನಗೆ ಕಟ್ಟಿ ಪ್ಲೀಸ್. ಹೇಗೆ ಕಟ್ಟೋದು? ಜೋರಾಸಿ ಆಗ್ತೈತಪ್ಪ. ಇದ್ದೀರಾ ಕವಿ? ಸನ್ಯಾಸಿದ್ದಾನೆ. 20K ಮೈಸೂರು ಸಿಲ್ಕ್ ಸಾರಿ ಬೇಕು. ಸ್ವಲ್ಪ ಕಾಸ್ಟ್ಲಿದ್ದೇ ಕೇಳೋದು. ಮತ್ತು ನನ್ನ ಒಂದು ವೀಡಿಯೋಗೆ ಒಂದು 3-4 ಆ್ಯಡ್ ಬಂತು ಕವಿ, ಹೇಗೆ ಅದು? 4 ಆ್ಯಡ್ ಬಂತು. ಮೌನ ಆಗದಿದ್ದರೂ ಅಷ್ಟು ಆ್ಯಡ್ ಬರ್ತದಾ ಮಧ್ಯದಲ್ಲಿ? ಇಲ್ಲ ಇಲ್ಲ ಬರಲಿಲ್ಲ. ಓಕೆ ಕೊಡುವ ಅಂತೆ. ಮತ್ತು ಈಗ ಅಡುಗೆ ಮಾಡಬೇಕು ಸಿಸಿ ನೀವು? ಇಲ್ಲ ಇಲ್ಲ ಅಡುಗೆ ಮಾಡಲಿಕ್ಕಿಲ್ಲ, ಪಾರ್ಸೆಲ್ ಬರ್ತದೆ ಈಗ. ಪಾರ್ಸೆಲ್ ಹೌದಾ? ಅಲ್ಲ ನಿಮ್ಮದೆಲ್ಲ ಬರ್ತದಲ್ಲ ಮೋನಾದವರದ್ದು, ಹಾಗೆ ಬರ್ತದೆ. 4 ಸಲ ಆ್ಯಡ್ ಬರ್ತದೆ. ಸ್ಟಾರ್ಟಿಂಗಲ್ಲಿ ಬರ್ತದಲ್ಲ ಎಲ್ಲರದ್ದು. ಇದು ಮಧ್ಯದಲ್ಲಿ ವಿಡಿಯೋ ನೋಡುವಾಗ ಮಧ್ಯದಲ್ಲಿ 4 ವಿಡಿಯೋ ಆ್ಯಡ್ ಬಂತು, 4 ಸಲ.
ಧನು ಊಟ ಆಯಿತಾ? ಹೇಗಿದ್ದೀರಿ ಧನು ಇವತ್ತು? ನೋವೆಲ್ಲ ಕಮ್ಮಿ ಉಂಟಾ? ಆಯಿತು ಟೀಚರ್, ನಿಮ್ದು ಆಯಿತಾ? ಅದೇನು ಕಳಪುಡಿ ಆಯ್ತು ತುಯ್ಯರ ಇರವೇನಾ? ನಾಳೆ ಸಂಕ್ರಾಂತಿ ಡೇ, ಇವತ್ತು ಅದು ಇದು ಪ್ರಾಕ್ಟೀಸ್ ಕೆಲಸದಲ್ಲಿ ಜಾಸ್ತಿ ಇತ್ತು, ಯಾಕೋ ಟಯರ್ಡ್. ಎಚ್ಚರ ಆಯಿತು. ಹೌದಾ, ಮಲಗಿ ಯಾಕೆ ಎದ್ದದ್ದು? ಮಲಗಬೇಕಿತ್ತು, ನಿದ್ದೆ ಕಮ್ಮಿ ಆಗ್ತದೆ ನಿಮಗೆ, ಮಲಗಿ. ಅಯ್ಯೋ ದೇವ, ನಿದ್ದೆ ಬಂದರೆ ಹೇಳ್ಬಾರ್ದು, ಮಲಗಬೇಕು, ಹಾಗೇನಾಗಲ್ಲ. ಕಟ್ಟಿ ಎಲ್ಲರೂ ಕಟ್ಟಿದೆ ನೋಡಿ. ತನ್ನ ಸುಸ್ತು, ಊಟ ಮಾಡಿಲ್ಲ, ಹಾಗೆ ಸಪೋಟ ಜ್ಯೂಸ್ ಕುಡ್ದೆ ಅಷ್ಟೇ. ಹೌದಾ, ಈಗ ವೆಜ್ ಕೊಡಲ್ಲ, ಮನಸ್ಸಾಗ್ತಿಲ್ವಾ ಅಂತ. ಹಾಯ್ ಸುಮಿ ಅಕ್ಕ ಅಂತ ಬಂದರು. ನಮ್ಮ ಪ್ರವೀಣ್, ಹಾಯ್ ಪ್ರವೀಣ್, ಹೇಗಿದ್ದೀರಿ? ವೆಲ್ಕಮ್ ಟು ಲೈವ್. ಬೇಗ ಬಂದಿದ್ದೀರಿ, ಊಟ ಎಲ್ಲ ಮಾಡ್ಕೊಂಡು ಬಂದ್ರಾ? ಹೇಗಿದ್ದೀರಿ ಮತ್ತೆ ಪ್ರವೀಣ್? ನಾನು ಒಮ್ಮೆ ಮಲಗಿದರೆ ಹೇಳೋದಿಲ್ಲ. ಯಾಕೆ ಎದ್ದದ್ದು ಕವಿ? ಮಲಗಬೇಕಿತ್ತು. ಹೇಳಿ ಪ್ರವೀಣ್, ಏನು ವಿಶೇಷ? ಅರುಣ್ ಹೋದ್ರಾ? ಇಲ್ಲ ಹೋದ್ರು. ಬನ್ನಿ, ದುಬೈಗೆ ಹೋಗೋಣ. ಹೌದಾ, ನಾನು ಯಾಕೆ ಬರಬೇಕು? ನಾನು ದುಬೈಯಲ್ಲಿರೋದಲ್ವ, ನೀವು ಬನ್ನಿ. ಓಕೆ ಕವಿತಾ ಟೀಚರ್. ಬ್ಲೂ, ಹಾಂ ಕೊಟ್ಟೆ ಅಲ್ವಾ ಬ್ಲೂ. ಪ್ರವೀಣ್, ಹ್ಯಾಪಿ ರಕ್ಷಾ ಬಂಧನ್ ಬ್ರದರ್. ವಿಮಲ್ ಕೊಡಿಸ್ತೀನಿ, ಅಳ್ಬೇಡ. ವಿಮಲ್ ಅಂದರೆ ಅಂತ. ಸವಿ ಸಪೋರ್ಟ್, ಥ್ಯಾಂಕ್ ಯು ಸವಿ. ನಾನು ದುಬೈಗೆ ಬರಬೇಕಂತೆ, ನಾನೀಗ ಇದ್ದೇನೆ ಮತ್ತೆ. ನೀವು ಬನ್ನಿ. ಸವಿ ಸಪೋರ್ಟ್, ಥ್ಯಾಂಕ್ ಯು. ಬನ್ನಿ ದುಬೈಗೆ ಹೋಗೋಣ. ದುಬೈಯಲ್ಲೇ ಏನುಂಟು? ಏನಿಲ್ಲ ದುಬೈಯಲ್ಲಿ. ಅಕ್ಕ ಈರು ಕಟ್ಟು ಜರೆ ಕೊಲ್ಲೆ ಕೈ ಎಂಚ ಕಟ್ಟು ಮಾಯೋಡೆ. ಕವಿ ಅಕ್ಕ ಥ್ಯಾಂಕ್ ಯು. ಬಟ್ ವಿಮಲ್ ಹಾಕಲ್ಲ. ನಮ್ಮ ಸಿದ್ದು ಬಂದರು. ಹಾಯ್ ಸಿದ್ದು, ಬನ್ನಿ ನಲಿತಾ ಇದ್ದಾರೆ. ಯಾಕೆ ಇದ್ದಾನೆ ಅಷ್ಟು ಖುಷಿಯಾ? ಎಷ್ಟಾಯಿತು ಇದು ರಾಖಿ? ಎಷ್ಟಾಯಿತು ಇವತ್ತು? ಯಾರೆಲ್ಲ ಕಟ್ಟಿದ್ರು? ಸಿದ್ದುಗೆ ಎಷ್ಟು ರಾಖಿ ಆಯಿತು ಇವತ್ತು? ಶಿಲ್ಪ ಕಟ್ಟಿದ್ರಾ? ಏನೋ ಕೊಡ್ತಾರೆ ಗಿಫ್ಟ್? ರಾಖಿ ಕಟ್ಟೋಣ. ಗಿಫ್ಟ್ ಏನು ಕೊಡ್ತೀರಿ ಹೇಳಿ? ಎಸ್,
ಸಿದ್ದು ಊಟ ಆಯ್ತಾ? ಸಿದ್ದು ಊಟ ಆಯ್ತಾ ಸಿದ್ದು? ಲೆಟ್ಸ್ ಡ್ಯಾನ್ಸ್ ಆಲ್. ಯಾಕೆ ಹುಡುಗ ಮೈಯಾಗ ಹ್ಯಾಂಗೈತಿ ನಮ್ಮದು ಧಾರವಾಡ? ಹೆಚ್ಚಾಗಿ ಮಾತು ಬೇಡ. ಬಂದರೆ ನಮ್ಮ ಅಮ್ಮ ಕೊಟ್ಟು ಅಮ್ಮ ಫೈಲ್ ಆಯ್ತು. ಅಮ್ಮ ವಾಪಸ್ ಬಂದೆ. ನಿಮ್ಮ ವಿಡಿಯೋ ನೋಡಿದೆ, ಡ್ಯಾನ್ಸ್ ಸೂಪರ್ ಆಗಿತ್ತು. ಹೌದಾ? ಯಾರ್ದು ಡ್ಯಾನ್ಸು? ನಂದಾ? ಓಕೆ ಪ್ರವೀಣ್, RMD ಕೊಡಿಸ್ತೀನಿ ಬಿಡು ಹೇಳ್ತಿದ್ದಾರೆ. RMD ಅಂದರೆ ಅಂತ ಎಲ್ರಿಗೂ ಹ್ಯಾಪಿ ರಕ್ಷಾಬಂಧನ ಹೇಳ್ತಿದ್ದಾರೆ ನೋಡಿ. ರಾಖಿ ಕಟ್ಟಿದರೆ ಮಾತ್ರ ಪ್ರೀತಿಯಾ? ಇಲ್ಲಾದರೆ ಪ್ರೀತಿ ಇಲ್ವಾ? ಹೌದಾ? ಯಾಕೆ ಸುಮಿ? ಅಲ್ಲಿ ತುಂಬ ರಶ್ ಅಪ್ಪ. ಮೊನ್ನೆ ಕೂಡ ಹೋದದ್ದು, ರಶ್ ಇತ್ತು ಲಾಸ್ಟ್ ಟೈಮ್ ಹೋಗುವಾಗ. ಬೇರೆ ಕಡೆ ಹೋಗಿ ಬಂದೆವು. ಇವತ್ತು ಎಲ್ಲಿ ಹೋಗೋದು? ಎಷ್ಟು ಲೇಟ್ ಆಯಿತು. ಸೊ ವಾಪಸ್ ಬಂದೆವು. 1 ಅವರ್ ಏನು ವೆಯ್ಟಿಂಗ್ ಇತ್ತು, ತುಂಬ ರಶ್ ಇತ್ತು. ಎಂತ ಮಾಡೋದು, ವಾಪಸ್ ಬಂದು ಆರ್ಡರ್ ಮಾಡಿದ್ದು ಮನೆ ಹತ್ತಿರ. ಯಾರಿಗೂ ರಾಖಿ ಕಟ್ಟಲ್ಲ, ಗಿಫ್ಟ್ ಕೊಡಲ್ಲ ನನಗೆ ಯಾರು. ಅದಕ್ಕೆ ಯಾಕೆ ರಾಖಿ ಕಟ್ಟಲ್ಲ? ಧನುಷ್ ಕಟ್ತಾರಲ್ವ. ಸರಿ ಸಪೋರ್ಟ್. ಏನು ಊಟ ಮಾಡಿ? ಇನ್ನು ಪಾರ್ಸೆಲ್ ಬರ್ತದೆ ಈಗ. ಚಿಲ್ಲಿ ಫಿಶ್ ತಿಂತೀನಿ. ಲೆಟ್ಸ್ ಡ್ಯಾನ್ಸ್. ಫ್ರ್ಯಾಂಕ್ ವಿಡಿಯೋ ನೋಡಿದೆ. ಮೊದಲು ಕೂಡ ಸೇಮ್ ಅಲ್ಲ? ಮುಂಚೆ ಕೂಡ ಇತ್ತಲ್ಲ ಅದೇ ಸೇಮ್ ವಿಡಿಯೋ ನಿಮ್ಮದು? ಅದೊಂದು ಆನ್ಲೈನ್ ಕ್ಲಾಸ್ ಇದ್ದು ಟೀಚರಿಗೆ ಮಾಡಿದ್ದು, ಖುಷಿ ಆಯಿತು. ಗೊತ್ತಿರಲಿಲ್ಲ ಅವರಿಗೆ ರಾಖಿ ವಿಶೇಷ ಡ್ಯಾನ್ಸು. ಯಾರೂ ರಾಖಿ ಕಟ್ಟಲಿಲ್ಲ ಅಂತ, ಅದಕ್ಕೆ ಖುಷಿ ಇವರಿಗೆ. ಯಾಕೆ ಹುಡುಗ ಮೈಯಾಗ ಹಂಗೈತಿ ನಮ್ಮದು ಧಾರವಾಡ? ಹೆಚ್ಚಾಗಿ ಮಾತು ಬೇಡ. ಶಾರ್ಟ್ಸ್ ವಿಡಿಯೋ ನೋಡಿದ್ದೀರಾ? ಹೌದು, ಇವತ್ತಿದ್ದಲ್ವಾ? ಮತ್ತು ಯಾವುದ್ರದ್ದು? 1 2 3 ABCD ಇದ್ದ ಏನಾದರೂ ಇತ್ತಲ್ಲ, ನೋಡಿದ್ದೆ ನಾನು. ಯಾರ್ದು ಲೈವಲ್ಲಿ ಹೇಳಿದ್ರಲ್ವ, ಅವಾಗ ನೋಡಿದೆ. ಬೇರೆ ಹಾಕಿದ್ರಾ ಅಮ್ಮ? ಎಲ್ಲಿವರೆಗೂ ಮಾನವ ಕಾಡುವ ಮಂಗನೆ. ಒಮ್ಮೆ ಎಲ್ಲಿವರೆಗೂ ಮಾನವ ಕಾಡುವ ಮಂಗನೆ. ಕವಿತಾ ಟೀಚರ್ ನಾನೇ ಇದ್ದೇನೆ ಹೇಳ್ತಿದ್ದಾರೆ. ಹೌದೌದು, ಕಟ್ಟಿ ನೀವು ಸುಮ್ಮನೆ ಒಮ್ಮೆಗೆ ಮದುವೆ ಮಾಡಿಸ್ತಾ ಇದ್ದೀನಿ, ಅದಕ್ಕೆ ಫುಲ್ ಖುಷಿ ಅಮ್ಮ. ಹೌದಾ? ನೀವು ಮಾಡಿಸೋದಾ ಮದುವೆ? ಹೌದಾ ಕವಿಸೀಸ್? ವೆರಿ ಗುಡ್. ಮಾಡಿಸಿ ನಾವು ಬರ್ತೀವಿ. ಒಮ್ಮೆ 5 ಮೆಸೇಜ್ ಹಾಕೋ ಅಷ್ಟರಲ್ಲಿ ಇಲ್ಲಿ ಇರಬೇಕು. ನೋಡೋಣ ನಮ್ಮ ಫ್ರೆಂಡ್ಶಿಪ್ ಎಷ್ಟು. ಹೌದು, ಅಲ್ಲಿ ಹೋಗಿ ಬನ್ನಿ ಬಾ ಅಂತ ತಲೆ ತಿಂತೀರಿ, ಮತ್ತೆ ಬರ್ತಾರೆ ಅಲ್ವಾ? ನಿಮ್ಮದು ಚಾಲು ಗೊತ್ತಿಲ್ಲ ನನಗೆ. ನಮ್ಮ ಬ್ರದರ್ ಬಂದಿಲ್ವಾ? ಬಂದು ಹೋದರು. ಅವರೊಂದು ನಿಮ್ಮನ್ನು ಕೇಳೋದು, ನೀವೊಂದು ಅವರನ್ನು ಕೇಳೋದು. ಆಯ್ತು, ಅವರು ಬರುವಾಗ ನೀವು ಇರೋದಿಲ್ಲ, ನೀವು ಬರುವಾಗ ಅವರು ಇರೋದಿಲ್ಲ.
ಅಯ್ಯಪ್ಪ ಸುಮ್ಮನೆ ವೇಸ್ಟ್ ಆಯಿತು ಡ್ರೆಸ್ ಮಾಡ್ಕೊಂಡು ಹೋದದ್ದು. ಯಾರು ಮಾತಾಡಬೇಡಿ, ನನಗೆ ಊಟ ಮಾಡಬೇಕೀಗ. ಚೆನ್ನಾಗಿ ಬಾರಿಸಿ ಬರ್ತೀನಿ. ರಾಖಿ ಕೈ ಕೊಡ್ತಾ ಇದ್ದಾರೆ, ರಾಖಿ ಕಟ್ಟಿ ಕಟ್ಟಿ. ಹಾಂ.
ಒಮ್ಮೆ ತಿನ್ನೊಂದಿಲ್ಲ ಉಂಟ್ಲಿ ಬರ್ಪೆ ಡಿಸ್ಟರ್ಬ್ ಮಾಡಿ ಬಡ ಆತು. ಫಿಶ್ ತಿಂತಿದ್ದೇನೆ, ಹೇಳಿದರೆ ಅರ್ಜುನ್ಗೆ ಆಸೆ ಆಗ್ತದೆ, ಅದಕ್ಕೆ ಹೇಳ್ತಿಲ್ಲ. ಚಿಲ್ಲಿ ಫಿಶ್ ಬೇಕಾ ಅರ್ಜುನ್?
ಯಾರೆಲ್ಲಿದ್ದೀರಿ? ಥ್ಯಾಂಕ್ ಯು ಎಲ್ರಿಗೂ. ಸರಿ ಬಾರಿಸಿ ಬಂದೆ. ಡಿಸ್ಟರ್ಬ್ ಮಾಡ್ತೀರಂತ ಮ್ಯೂಟಲ್ಲಿಟ್ಟದ್ದು. ಭುವಿ ಊಟ ಆಯಿತಾ? ಮತ್ತು ಊಟ ಅಂತ ಕೇಳಿದರೆ ಚಿಲ್ಲಿ ಫಿಶ್ ಹೇಳಿದರೆ ಅರ್ಜುನ್ಗೆ ತುಂಬ ಆಸೆ ಆಗ್ತದೆ. ಅದಕ್ಕೆ ಹೇಳದೆ ತಿಂದುಬಿಟ್ಟೆ. ಯಾಕೆ ಅಮ್ಮ ಬಂದಿಲ್ಲ ಅಂತ ಬೇಜಾರಾಗಿತ್ತು. ಅಮ್ಮ ಇದ್ದಾರಲ್ವ. ಚಿಕ್ಕಿ ನನಗೂ ಯಾರೂ ಗಿಫ್ಟ್ ಕೊಟ್ಟಿಲ್ಲ. ಓ ಹೌದಾ, ನಿಜನಾ ಪ್ರಮೋದ್ ಬ್ರದರ್? ಊಟ ಆಯ್ತಾ ಭುವಿ? ಏನು ಗಂಡನಿಗೆ ನೈಟ್ ಡ್ಯೂಟಿ ಇವತ್ತು? ನೀವಿಲ್ಲಿದ್ದೀರಿ ದುಬೈಯಲ್ಲಿ. ಊಟ ಆಯ್ತಾ ಭುವಿ ಸಿಸ್? ಯಾಕೆ ಇಷ್ಟೊಂದು ಬಾರಿ ತಿನ್ನೋದು ನೀವು? ತಿನ್ನಬೇಕಲ್ಲ, ನಾನು ಸ್ಲೋ ತಿನ್ನೋದು, ಬಗವಾಗ ತಿನ್ನೋದಿಲ್ಲ. ಬಟ್ ನೋಡಿ ಎಲ್ಲಿ ಹೋಯ್ತು ಭಟ್ರೆ ಫ್ಲೈಟ್? ಭಾರಿ ಸ್ಲೋ ಬರ್ತಾ ಉಂಟು ಭಟ್ರೆ. ಯಾರಿಗೆ ಕೊಟ್ಟಿದ್ದೀರಿ ಫ್ಲೈಟ್? ಒಬ್ಬ ವ್ಯಕ್ತಿಯ ಗಳಿಗೆಯಲ್ಲಿ ಬೇಕಾದರೂ ಬದಲಾಗಬಹುದು. ಎಸ್ ಎಸ್, ಆದರೆ ಅವನ ಜೊತೆ ಕಳೆದ ನೆನಪುಗಳು ಮಾತ್ರ ಯಾವತ್ತೂ ಬದಲಾಗೋದಿಲ್ಲ. ಗುಡ್ ನೈಟ್ ಹೇಳಲಿಕ್ಕೆ ಬಂದದ ಭುವಿ? ಇದ್ರಾ? ಓಕೆ, ಇದ್ದರು, ಮುಂಚೆನೇ ಇದ್ದರು. ಹೌದಾ ಅಮ್ಮು, ಯಾಕೆ ನೇಮ್ ಚೇಂಜ್? ಅದು ಗಂಡನದ್ದು ನೇಮ್, ಗಂಡನ ಫೋನ್, ಅದಕ್ಕೆ. ಅಯ್ಯೋ ದೇವ ಅಮ್ಮು. ಚಿಕ್ಕಿ ನನಗೆ ಒಂದು ಲೋಟ ಕೊಡು, ತಲೆ ಕೆಡಿತೆ, ತಲೆ ಕೆಡ್ತಿದೆ. ಒಂದು ಚಾಕ್ಲೇಟ್ ಕೂಡ ಕೊಟ್ಟಿಲ್ಲ ಯಾರು ಹೇಳ್ತಿದ್ದಾರೆ. ಸಪೋರ್ಟ್, ಥ್ಯಾಂಕ್ ಯು ಅರ್ಜುನ್. ಹಸ್ಬೆಂಡ್ ಫೋನು ಪ್ರಮೋದ್, ಹೌದು. ಥ್ಯಾಂಕ್ ಯು ಸೊ ಮಚ್ ಅರ್ಜುನ್. ಓಕೆ ಅಮ್ಮ ಹೇಳ್ತಿದ್ದಾರೆ. ಟೀಚರ್ ನನಗೆ ಬೇಕು ಅರ್ಧ ಲೋಟ. ರಾಖಿ ಕಟ್ಟಿದ್ರಾ ಟೀಚರ್ಗೆ ಮಮ್ಮಿ? ಯಾರೆಲ್ಲ ಕಟ್ಟಿದ್ರು? ನೀವೆಲ್ಲಿ? ನಾನು ಬಾರಿಸಿ ಬಂದದ್ದು ಮಾರೆ. ಬಡವಲ್ಲಿ ಲೋಕ ಕಾಣ್ತಿರ್ಲಿಲ್ಲ, ಅಷ್ಟು ಬಡವಾಗಿದೆ. ಹೋಟೆಲಿಗೆ ಹೋದದ್ದು ವಾಪಸ್ ಬಂದದ್ದು. ಎಂಥದ್ದು? ಏನು ಅರ್ಜುನ್ ಅದು? ಸೈಲೆಂಟ್, ಎಸ್ ಎಸ್ ಸೈಲೆಂಟ್ ಮಾಡಿ ಊಟ ಮಾಡಿದ್ದು ಬಂದದ್ದು. ನಿಜ ನಿಜ ಒಮ್ಮೆ ನೀನು ಹಾಕಿರೋ ಲೈನ್ಸ್. ಬಟ್ ಬದಲಾಗುವವರೆಗೂ ಜೊತೆ ನಾವು ಬದಲಾಗುತ್ತಾ ಹೋಗಬೇಕು, ಅದೇ ಜೀವನ. ನಾವೇನಿಲ್ಲಪ್ಪ, ಯಾಕೆ ಟೈಮ್ ಆಯಿತು. ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಹೊರಮನೆಯಲ್ಲಿದ್ದಾರೆ, ನೋಡ್ಕೊಂಬ. ಹ್ಞೂ ಬಾಸು. ಓಕೆ ಒಮ್ಮೆ. ಬೈಕ್ನಲ್ಲಿ ಮೆಸೇಜಾ ಬೀಗ್ರೆ? ಬೈಕದು? ಬೈಕ್ನಲ್ಲಿದ್ದಾರಾ? ಯಾವಾಗ ಬೀಗ್ರಾದರು ಅಮ್ಮು? ಬೀಗ್ರೆ ನೋ ನೋ, ಮೈ ಟ್ರೇಡ್ ಮಾರ್ಕ್. ಟ್ರೇಡ್ ಮಾರ್ಕ್ ಅದು, ಸರಿ ಗೊತ್ತಾಗ್ತಿಲ್ಲ ಏನಂತ.
ಭಾವಿಸಬೇಡಿ. ಅವರ ಹೆಸರಿಗೆ ಮಾತ್ರ ನಮ್ಮವರಂತೆ ಇರ್ತಾರೆ ಅಷ್ಟೇ. ನಾವು ಯಾವುದು ಇಷ್ಟನೋ ಅದು ಕೊಡಿ, ನೀವು ಯಾವುದು ಇಷ್ಟನೋ ನಿಮಗೆ ಯಾವುದು ಇಷ್ಟನೋ ಅದನ್ನೇ ಕೊಡಿ ಹೇಳ್ತಿದ್ದಾರೆ. ಹೌದು, ಯಾಕೆ ಬೀಗ್ರೆ ಈಗಲೇ ಹಿಂಗೆ ಅದ ಯಾಕೆ ಬೀಗ್ರೆ ಹಿಂಗೆ? ಸುಮ್ಮನೆ ಎಂಥ ಗಮ್ಮತ್ತಿಲ್ಲ. ವೋಚರಿತ್ತು, 2 ವೋಚರಿತ್ತು. ಅದು ಒಂದೇ ಸಲ ಯೂಸ್ ಮಾಡಲಿಕ್ಕೆ ಇಲ್ಲಂತೆ. ಅದಕ್ಕೆ ಮೊನ್ನೆ ಸಂಡೇ ಹೋಗಿದ್ದೆವು, ಒಂದು 100 ದಿರಮಿದ್ದು. ಮತ್ತೊಂದು ವೋಚರಿತ್ತು, ಅದು ನಾಳೆಗೆ ಲಾಸ್ಟ್ ಡೇಟ್. ಸೊ ಇವತ್ತು ಹೋದದ್ದು. ಎಂಥ ರಶ್ ಅಲ್ಲಿ, ವೆಯ್ಟಿಂಗ್ ಇತ್ತು. ಅದಕ್ಕೆ ಸೀದಾ ವಾಪಸ್ ಬಂದದ್ದು. ಲೇಟೆಸ್ಟ್ ಬೀಗ್ರೆ, ಹೌದು. ಮಾವ ಫುಲ್ಲು ನಿದ್ದೆನಾ? ಮಾವನಿಗೆ ದಿನ ನಿದ್ದೆ. ಟೀಚರ್ ಲೈವಲ್ಲಿ ದಿನ ಅಲ್ವಾ ಟೀಚರ್? ಬೀಗ್ರೆ ಮಲಗಿಸಿ ಬಂದೆ. ಯಾರನ್ನು ಕೇಳಿದ್ದು? ನಿಮ್ಮ ಹಸ್ಬೆಂಡ್. ನಾನು ಮಾಡ್ತೀರಾ? ಬನ್ನಿ. ಅಮ್ಮದ್ದಿರ್ಬೇಕು ಇವತ್ತಲ್ವಾ ಹುಲಿ ಡ್ಯಾನ್ಸ್. ಸಂಡೇ ಮಾತ್ರನಾ ಫ್ರೀ? ಅಲ್ಲ ಸಂಡೇ. ಕಳೆದು ಹೋಗಿರುವೆ ನಾವಲ ಮಡಿದ ಕನಸುಗಳ ಲೋಕದೊಳಗೆ ದಾರಿ ತೋರಬೇಕಾದವಳೆ ತಾನು ದಾರಿ ತಪ್ಪುವಲ್ಲದೆ ನನ್ನನ್ನು ದಾರಿ ತಪ್ಪಿಸ್ತಾಳೆ. ನೀವ್ಯಾಕೆ ದಾರಿ ತಪ್ಪುದು? ಅಯ್ಯೋ ಬೀಗ್ರೆ, ಡೈಲಿ ಮಲಗಿಸ್ತಾರೆ. ನನಗೆ ವೈಫು ಹಗಲು ಬರುವುದು ಯಾವಾಗ? ಅಯ್ಯೋ ಬೀಗ್ರೆ, ಡೈಲಿ ಮಲಗಿಸಿದ್ರೆ ನನಗೆ ವೈಫು ಆಗೋಳು ಯಾವಾಗ? ಅಯ್ಯೋ ದೇವ. ಒಂಚೂರಾದರೂ ಬುದ್ಧಿ ಉಂಟಾ ನಿಮಗೆ? ಈಗ ನಿಮ್ಮ ಮಗನೀಗ ಬುದ್ಧಿಲ್ಲಪ್ಪ ನಿಮಗೆಲ್ಲ. ಯಾರು ಅವಳು? ನಮ್ಮ ಉಮಿನ ದಾರಿ ತಪ್ಪಿಸುವ ಕಾಮಾಗಿ ಅಂತ ಅವಳು. ಸುಮ್ಮಿ ಮೊಬೈಲ್ ಸೈಲೆಂಟ್ ಇದ್ದಿದ್ದು ಮಂಡೆ ಗರ್ತ್ ಆಗಿದೆ. ಹೌದಾ? ಯಾಕೆ ಮಾತಾಡ್ತೀರಾ? ನೀವೇ ಮೀಟ್ ಮಾಡೋದಾ? ಯಾಕೆ ಉಮಿ? ಯಾರು ಅವಳು? ನಮ್ಮ ಉಮಿನ ದಾರಿ ತಪ್ಪಿಸುವ ಮಂಗಿ. ಮೊನ್ನೆ ನೀವೇ ಕಳಿಸಿದ್ರಲ್ವ ಫೋಟೋ, ಅವಳಿಗೆ ಇರಬೇಕು. ಅಯ್ಯೋ, ನಾನು ಮದುವೆ ಆಗಲ್ಲ, ಸಾಯ್ತಾ ಇದ್ದೀನಿ. ಇನ್ನೆಲ್ಲಿ ಮಗ ಫಸ್ಟ್. ನಾನು ಮ್ಯಾರೇಜ್ ಆಮೇಲೆ ಅವನಿಗೆ ಇಲ್ಲ. ಫಸ್ಟ್ ಅವನಿಗೆ ಮ್ಯಾರೇಜ್ ಮಾಡಿಸಿ ಆಮೇಲೆ ನಾನು ಆಗ್ತೀನಿ. ನನಗೆ ಒಂದು ಕೊಡಿ. ಏನು ಕೊಡಬೇಕು ಮಮ್ಮಿ? ನಿಮಗೂ ಮಂಡೆ ಇದೆಯಾ ಮಾರೆ? ನಿಮಗೆಲ್ಲ ಆರಾಮದಲ್ಲಿ ಆಗಬೇಕಲ್ವ? ಮತ್ತೆಂತ ಯಾರು ಕಾಯೋದು ಮಾರೆ ಅಲ್ಲಿ ಅಷ್ಟು ರಶಿ? ದುಂಬೆ ಬಡ ಆತನ ಮುಲ್ಪ. ತುಂಬ ರಶ್ ಇತ್ತು ಮಾರೆ. ಹೋಗ್ತೀರಾ ನೀವು ನಾಳೆ? ಬೇಕಾ ವಚರ್? ಮೊಸರ ಇಲ್ಲ, ಹೆಡ್ ಇರೋದು ಬಾಸು. ಬೀಗ್ರಿಗೆ ಕನ್ಫ್ಯೂಸ್ ಆಯಿತು. ವಾಟರ್ ಕುಡಿಯೋಕೆ ಹೋದರು.
ಇದು ಒಂಥರ ಚೆನ್ನಾಗಿದೆ ಬೀಗ್ರೆ, ಲೇಟೆಸ್ಟ್ ಟ್ರೈ ಮಾಡಿ. ಭಾರಿ ಜೋರಾಗಿದೆ ಅಮ್ಮ ಈಗ ಮಾತಾಡಲಿಕ್ಕೆ. ಲೈವ್ಗೆ ಬಂದು ಭಾರಿ ಕಾಮಿಡಿ ಆಗಿದೆ. ನೋಡಾನೆ ಶಟರ್ ಬಾಕ್ಸ್ ಫಿಲ್ಮ್ಸ್ ತಿಕ್ಕೇರ ಅಂದೆ ತೂಜಾರೆ ನಮಸ್ಕಾರ ಅಂತೀರಿ ವಿಡಿಯೋ ತುಯ್ಯಾರೆ. ಫಸ್ಟು ಮಗನ ಮದುವೆ, ಆಮೇಲೆ ನಂದು. ಯಾರ್ದು ಮಗ? ಅಮ್ಮ ಮಗನ. ಫೇವ್ರೆಟ್ ಯೂಟ್ಯೂಬರ್ ಮಂಗಳ. ಎಸ್ ಸುಮಾರು ಸಲ ಬರ್ತೈತೆ ದುಬೈಗೆ. ಈ ಕಳ್ಳ ಸನ್ಯಾಸಿ ಮದುವೆ ಆಗಿಲ್ಲ ಅಂದರೆ ಏನು ಬೀಗ್ರೆ ಮಕ್ಕಳು ಆಗಲ್ವ? ಕೇಳಿ ಕವಿಸಿಸ್ನ. ಮದುವೆ ಆಗಿಲ್ಲ ಅಂದರೆ ಏನು ಬೀಗ್ರೆ ಮಕ್ಕಳು ಆಗಲ್ವಾ? ಭಾರಿ ಚಾಲು ಆಗಿದೆ ಈ ಅಮ್ಮ. ಅಯ್ಯೋ ಅದು ಕವಿತೆ. ಹೌದಾ ಬೀಗ್ರೆ? ಕೇಳ್ತೀನಿ. ಕವಿಸಿಸ್ ಮದುವೆ ಆದ್ರೇ ಮಕ್ಕಳು ಆಗೋದು. ಅಯ್ಯೋ ದೇವ. ಹರ್ಷಿತಾ ನಾಯ್ಕ್ ಬಂದರು. ಹಾಯ್ ಹರ್ಷಿತಾ ನಾಯ್ಕ್. ದಿನಾಲ ವಿಸಿಟ್ ಕೊಡ್ತು ಬೋಪರತ್ತೆ ಎಂಚಲ್ಲರು ಒಣಸಾಣೆ ದಾದ ಒಣಸ್ಗೆ ಹೇ ಬಂಡದು ಗೊಬ್ಬರಾತೆ ಮಗದ ಕಾಲೇಜ್. ಹೃದಯ ಎಂಬ ತೊಟ್ಟೆಲೊಳಗೆ ಪ್ರೀತಿ ಎಂಬ ಹಸುಗೂಸು ಮಲಗಿಸಿ ದ್ವೇಷ ಎಂಬ ಜೋಗುಳ ವನ್ನೇಕೆ ಹಾಡುತ್ತಿರುವೆ, ನಿನ್ನಲ್ಲಿರುವ ಪ್ರೀತಿಯನ್ನು ನೀನೇಕೆ ಸಾಯಿಸ್ತಿರುವೆ. ಒಣಸಾಂಡು ಫಿಶ್ಶಿನಿ. ವಾವ್, ನೈಸ್ ನೈಸ್. ನನ್ನ ತಿಂಡೆ ಫಿಶ್ ಇಲ್ಲಿ ಅಂತೆ. ಎಂಕಲ ಫಿಶ್ ಚಿಲ್ಲಿ ಬಿರಿಯಾನಿ. ಚಿಲ್ಲಿ ಫಿಶ್ ಚಿಲ್ಲಿ ಅಂತ ಚಿಲ್ಲಿ ಫಿಶ್ ಬೊಕ್ಕ ಬಿರಿಯಾನಿ. ಅಮ್ಮ ಇಲ್ಲೇ ಆಯಿತು. ಅಮ್ಮ ಈಗ ಟ್ರೈ ಮಾಡೋಕ್ಕೆ ಹೋದ್ರೆ ಎಂತ ಅಷ್ಟು ಪಕ್ಕನ ಅಷ್ಟು ಬೇಗ ಆಗ್ತದ? ಸುಮಿಗೆ ಯಾವ ಹುಡುಗಿನೂ ಇಲ್ಲ ಪಾಪ, ದೇವರಂಥ ಹುಡುಗ ಅವನು. ಸುಮ್ಮನೆ ನಾನು ತಮಾಷೆ ಮಾಡೋದು ಅಷ್ಟೇ. ಅವನು ಸಪೋರ್ಟ್ಗೆ ಕವಿತಾ ತಾನ ಅಷ್ಟೇ. ಬಟ್ ಪ್ಯೂರ್ ಹಾರ್ಟ್ ಮೀ. ಹೌದಾ? ಒಳ್ಳೆಯದಲ್ವಾ? ಮತ್ತು ಯಾಕೆಲ್ಲ ಸುಳ್ಳು ಹೇಳ್ಬಾರ್ದಲ್ಲ ನೀವು ಸುಮ್ಮನೆ. ಮಾತ್ರ ಹುಡುಗಿ ಸೂಪರ್ ಇದ್ಲಪ್ಪ. ವಾಲೇಕುಮ್ ಸಲಾಮ್ ಲತೀಶ್ ಬಾಯ್. ಲತೀಶ್ ಬರ್ತಾರೆ ಅಲ್ಲಿ. ಲತೀಶ್ ಒಂದು ಹರ್ಷಿತಾ ನಾಯ್ಕ್. ಹ್ಯಾಪಿ ರಕ್ಷಾಬಂಧನ. ಇರಗಿಲ್ಲ ಅಂದೆ ಒಂದು ಲತೀಶ್ ಒಂದು ಹರ್ಷಿತಾ ನಾಯ್ಕ್ ಅಂದಮ್ಮಿ. ಯಾಕೋ ಬೀಗ್ರೆ ಯಾರಿಗೆ ಟ್ರೈ ಮಾಡಲಿ ದೇವ್ರೆ. ಏನೋ ಮೆಸೇಜ್ ಡಿಲೀಟ್ ಮಾಡಿದ್ರಮ್ಮ. ಥ್ಯಾಂಕ್ಸ್ ಬೀಗ್ರೆ, ಥ್ಯಾಂಕ್ಸ್ ಟೀಚರ್ ಹೇಳ್ತಿದ್ದಾರೆ. ಅಂದೆ ಒಂದು ಲತೀಶ ಹರ್ಷಿತಾ ನಾಯ್ಕ ಅತ್ತಿ ಯಾರು ಬೇಳ್ತೇನೆ. ಲತೀಶ್ ಹತ್ತದೆ ಮಕ್ಕೇನು ಲತೀಶ್ ಬಣ್ಣಲ್ಲಿರು ಅದಾಯಿ ಕನ್ಫ್ಯೂಷನ್. ಗೊತ್ತಜ್ಜಿ ಬೀಗ್ರೆ ಏನು ಹೇಳಿ, ನಿಮ್ಮ ಸಿಂಗಿಂಗ್ ನಿಮ್ಮ ವಾಯ್ಸ್ಗೆ ಟ್ರೋಫಿ ಕೊಟ್ಟಿದ್ದಾರೆ. ಬೀಗ್ರೆ ಏನೇ ಹೇಳಿ, ನಿಮ್ಮ ಸಿಂಗಿಂಗ್ ನಿಮ್ಮ ವಾಯ್ಸ್ಗೆ ಟ್ರೋಫಿ ಅಂದೆ. ಯಾನ್ ಲತೀಶ್ ಬರ್ತೀನಿ ಅನ್ನಿಯ. ಓ ಅಂದೆ ಸರಿ ತೋಡತ್ತೆ ಕಣ್ಣು ಬಿಡಲಿ, ಸರಿ ಕಣ್ಣು ಬಿಡಲಿ. ಅರ್ಜುನ್ ಇನ್ನೂ ಚಿಕ್ಕ ಹುಡುಗ
ಕಣಪ್ಪ, ನನಗೆ ಅಷ್ಟೊಂದು ದೊಡ್ಡ ವಿಚಾರಣೆಗಳು ಗೊತ್ತಿಲ್ಲ. ಅಜ್ಜು, ನಾನು ಇನ್ನು ಚಿಕ್ಕ ಹುಡುಗಿ ಕಣಪ್ಪ, ನನಗೆ ಅಷ್ಟೊಂದು ದೊಡ್ಡ ವಿಚಾರಗಳು ಗೊತ್ತಿಲ್ಲ. ಹೌದಾ, ಎಷ್ಟು ಚಿಕ್ಕ ಹುಡುಗಿ ನೀವು? ಕವಿತಾ, ಹೌದಾ, ಸರಿಯಾಗಿ ತಿನ್ಕೊಂಡು ಹೇಳು. ತಿಳ್ಕೊಂಡ ನೋಡೋಕೆ ಆಗ್ತಿಲ್ಲ. ಓ ಕವಿಸಿಸ್, ಅದಕ್ಕೆ ಅಲ್ವಾ ನಿಮಗೆ ಬೇಬಿ ಆಗಿದೆ? ಅಯ್ಯೋ, ಈ ಅಮ್ಮ ಭಾರಿ ಜೋರಾಗಿದೆ. ಎನ್ನ ಪುದರ್ ಹರ್ಷಿತಾ, ಓಕೆ ಓಕೆ. ಯಾರು ಅವಳ ನಮ್ಮ ಉಮ್ಮಿನ ದಾರಿ ತಪ್ಪಿದ ಕಮ್ಮಂಗಿ. ಇತ್ತೀಚೆಗೆ ನನಗೆ ತುಂಬಾ ಬೇಜಾರು. ಯಾಕಂದರೆ ಈ ಭೂಮಿ ಈಗ ಬಂಜರು, ಎಲ್ಲ ಕಟ್ಟಿಕೊಳ್ಳಲಿ. ನನ್ನ ನೆಮ್ಮದಿಯ ಸೂರು ನನಗೆ ಎಲ್ಲಿಯೂ ಕಾಣಿಸ್ತಿಲ್ಲ. ನಿಜವಾದ ಸ್ನೇಹ, ಪ್ರೀತಿ ಒಂಚೂರು. ಒಮ್ಮೆ ಕುಡ್ದಿದ್ದೀಯಾ? ಹೌದು, 2 ಲೋಟ ನೀರು ಕುಡ್ದಿದ್ದಾರಂತೆ. ನಿಮಗೆ ಅದು ಡೈಲಾಗ್ ಮಾತ್ರ ಹೈಲೈಟ್ ಆಗಿದೆ ಟೀಚರ್. ಹೌದಾ, ಟೀಚರಿಗೆ ಆ ಡೈಲಾಗು? ಅವೆಂಚ ಮನ್ಪುನಿ ಚಿಲ್ಲಿ ಬಿಸಿ ಮನ್ಪುನ ರೆಸ್ಟೋರೆಂಟ್ ತಗಲಿಕ್ಕೆ ನೋಡು. ಅಲ್ಪ ಬಸತ್ತೀನಿ ರೆಸ್ಟೋರೆಂಟ್. ನೀವು ಕೆಲವಾಗ ಕೊಟ್ಟರು ಅರ್ಧ ಗ್ಲಾಸ್, ಕೇಳದೆ ಕೊಟ್ಟರು ಕಂಜೂಸ್. ಬೊಕ್ಕ ವಿಶೇಷ ಮುನ್ಪೇನೊಂದಿ ವಿಶೇಷ ದಾಲಚ್ ರೂಮ್ ತಲೈಡೆ. ಹರ್ಷಿತಾ ಪೆಟ್ಟ ಕೊಟ್ಟಾಳೆ ನೋಡು. ಹೀಗೆ ಕನ್ಫ್ಯೂಸ್ ಆದರೆ ನಾನಂತೂ ಓಡಿ ಹೋಗ್ತೀನಿ. ಬಿಡಿಸಲ್ಲ, ಪೆಟ್ಟು ಕೊಡುವಾಗ ಹೇಳ್ತಿದ್ದಾರೆ. ಬೇಜಾರು, ಹೋಗ್ತೀನಿ ನಾ ಓದ್ಕೊಂಡು. ಬೀಗ್ರೆ ಹೋದರು. ಏನಮ್ಮ? ಬೀಗರು ಹೋದರು, ಬಿಡ್ತೀನಿ ನಾ ಅಂದ್ಕೊಂಡು. ಒಮ್ಮಿ ಪೋಯನಾ? ಇದ್ದಾರಲ್ವ ಕೆಳಗೆ ನೋಡಿ. ಇಲ್ಲೇ ಇದ್ದೀನಮ್ಮ, ಆಗಿಂದ ಮನೆ ಆಚೆ ನಿಲ್ಲಿಸಿ ಮಾತಾಡ್ತಾ ಇದ್ದೀನಿ. ನಮ್ಮಕ್ಕ ಕನ್ಫ್ಯೂಸ್ ಆಯಿತು. ಇವರು ಕೂಡ ನಾಯಕಲ್ವ ಹಾಗೆ. ಹೌದಾ, ಯಾರು ಅವಳು? ಅಕ್ಕನ ಹೇಳ್ತಿದ್ದಾರೆ. ಅಯ್ಯೋ, ಪೆಟ್ಟಿ ಎಲ್ಲ ಕೊಡಲ್ಲ ನಾನು ಹೇಳ್ತಿದ್ದಾರೆ. ಅಕ್ಕಲ್ಲ, ನಮ್ಮಕ್ಕ ನೇಮು ಅನ್ನೋದು. ಅಕ್ಕಲ್ಲ, ನಮ್ಮಕ್ಕ ನೇಮು ಅದೊಂದು. ನಮ್ಮಕ್ಕನ ನೇಮು. ಓಕೆ ಓಕೆ, ನಿಮ್ಮಕ್ಕನ ಹೆಸರಾ? ಓಕೆ ಬೇಕ್ರಿ. ಟೀಚರ್ ಮೊನ್ನೆ ಫೋಟೋ ಕಳಿಸ್ತಾರಲ್ಲ ಸುಮಿಗೆ, ಅವಳು ನಮ್ಮಕ್ಕ. ಓಕೆ ಓಕೆ, ನಿಮ್ಮಕ್ಕ. ನಿಮ್ಮಕ್ಕ ಯಾರ ಹುಡುಗಿ ಮತ್ತೆ ಟೀಚರ್? ಬೇರೆಯವರ ಫೋಟೋ ಹಾಗೆಲ್ಲ ಕಳಿಸ್ಬೋದಾ ನೀವು? ನಾಟ್ ಗುಡ್. ಇನ್ನೂ ನಿದ್ದೆ ಬಂದಿಲ್ವ ಬೀಗ್ರೆ? ಜಿಮ್ ಹೋಗ್ತೀರಲ್ಲ, ನಾಳೆ ಬೆಳಿಗ್ಗೆ ಬೇಗ ಎದ್ದು. ಪಡಯಾರ ಪನ್ನಗ ಚೆಫ್ ಬ್ರೋನ ನೆನೆಪಾಂಡು.
ಎప్పుడు ಇಜ್ಜಿ ಅಮ್ಮಗದಾದ ಪಂಡದು ಮರನಿ ಮಾರ್ನಿಂಗ್ ಕೋಡೆನಾ ನೆನ್ನೆ ಅಲ್ವಾ ಅಮ್ಮ ನೆನ್ನೆನ ಮೊನ್ನೆನಾ ನೆನ್ನೆ ಅಂತ ಕಾಣ್ತದೆ ನೆನ್ನೆ ಮಾರ್ನಿಂಗ್ ಅಂತ ಇಜ್ಜಿ ಚೆಪ್ಪು ಐಡಿತ್ತೆ ಬರ್ರೆಗಿಜ್ಜಿ ಚೆಪ್ಪುಗೆ ಸಹ ಇಲ್ಲ 10 ಮಿನಿಟ್ಸ್ ಬೇಕ್ರೆ ನಿಮಗೋಸ್ಕರ ಬಂದೆ ಬೇಗ್ರನ್ನ ಮಾತಾಡಿಸೋಣ ಅಂತ ಥ್ಯಾಂಕ್ ಯು ಅರ್ಜುನ್. ಅವಳು ಮೂರು ಮಕ್ಕಳ ತಾಯಿ ಯಾವುದಾ ಗೊತ್ತಾಗ್ತಿಲ್ಲ. 3 ಮಕ್ಕಳ ಈಗ ಯಾರಿಗೆ ಉಂಟು 3 ಮಕ್ಕಳು? ಎರಡೇ ಮಕ್ಕಳು ಈಗ. ಬೀಗರು ಲೈವ್ಗೆ ಹೋಗಿದ್ದೆ. ಹೌದೌದು ನಾನು ಸಪೋರ್ಟಲ್ಲಿದ್ದೆ ಅಮ್ಮ. SK ಫೋನಲ್ಲಿ ಹೋಗಿದ್ದೆ, ಸರಿ ಸಪೋರ್ಟ್ ಮಾಡಲಿಕ್ಕೆ ಆಗಿಲ್ಲ. ನಾನು 4K ಆಗಲಿ ಮತ್ತೆ ಜಾಯ್ನ್ ಆಗ್ತೀನಿ. ಅಕ್ಷಿತ ಎಷ್ಟು ಜನ ಬರ್ತಾರಲ್ಲ ಒಟ್ಟಿಗೆ ಬರ್ತಾರೆ, ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಕ್ಷಿತ ನಾಯಕ್ ತಾತ ಮನಸ್ಗೆ ಓಕೆ ಗುಡ್ ನೈಟ್. ನಿದ್ರೆ ಬರ್ತಾ ಉಂಟು. ಇದು ಉಮಿಯೇ ಅಂತ ಕಾಣ್ತದೆ. ನಿನ್ನೆ ಕೂಡ ಹಾಗೆ ಹೇಳಿದ್ರು. ಅಯ್ಯೋ ಅಯ್ಯೋ ಏನಾಯಿತು ಉಮಿ? ಅಯ್ಯೋ ಇದ್ರು ಬೀಗರು ಮನಸ್ಸಿಗೆ ಫಿಶಿನಿ. ಓಕೆ ಪಂಡರತೆ ಉಮ್ಮಿ ಅಂತ ಸ್ಯಾಡಲ್ಲಿದ್ದಾರೆ. ಏನಾಯಿತು ಕವಿ ಅಂತ ಬೀಗ್ರೆ ಥ್ಯಾಂಕ್ಸ್ ಅಂತೆ. 3 ಮಕ್ಕಳ ತಾಯಿ ಇಲ್ಲಪ್ಪ, ಅವ್ರು ಕಾಣುವಾಗ ಅನ್ಮ್ಯಾರಿಡ್ ಥರ ಇದ್ದಾರೆ. ಸುಮ್ಮನೆ ಹೇಳೋದು ಇವರು. ಟೀಚರ್ ಮಕ್ಕಳ ಫೋಟೋ ಕಳಿಸಿದ್ದ ಚೆಪ್ಪು ದಾದ ಚೆಪ್ಪು ಐ ಲವ್ ಯು ವಲ್ಲ ರಾತ್ರಿ ಬಂಡೆಗೆ ಅಮ್ಮಗು ಬಾರೋ ನೈಟಿಗೇನೋ ಬಂಡೆಗೆ ಅಂದು ನೀಲ ತುಳಿ ಫಸ್ಟ್ ಎಂಕವ್ರು ಬರ್ತನತೆ ಮೆಸೇಜ್ ಮಲ್ಪ ನಾನು ನೆರೆದಿತ್ತತೆ ಮಸ್ತ್ ಟೈಮ್ ತುಂಬಿಡು ನೈಟ್ ಲೈವ್ ಉಡು ಅವ್ರು ಕೇತಾ ಟೈಮ್ ಉಡು ಬತ್ತು ಚಾನಲ್ ಉಂಡು ಗಿಫ್ಟ್ಗೆ ತತ್ತಿ ಅಂಚನೆ ಪಣ್ಪಿನಿ ಐ ಲವ್ ಯು ಪೂರ ಪಣ್ಪಿನಿ ರೆಡಿ ಐ ಲೈಕ್ ಯು ಐ ಮಿಸ್ ಯು ಪಣ್ಪಿನಿ ಅಮ್ಮ ಗರ್ವ ಹತ್ತನು ಮೊರಣಿ ಬೀಗರು ವರಪೋಚಾರ ಮಾತಾಡಿ. ವರಪೋಚಾರ ಅಂದರೆ ಅಂತ ವರಪೋಚಾರ ಇರೇಗದು ಅದೇ ಸ್ಪೆಷಲಿ ನೀವು ಮಿಸ್ಟರ್ ಉಮೇಶ್. ನಾನು ಏನು ಕೊಡಲ್ಲ ಬೀಗರೆ ಹೇಳ್ತಿದ್ದಾರೆ. ಕವಿ 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 ಕವಿತೆ ಅಂದರೆ ಭಾರಿ ಸಿಟ್ಟು ಬರ್ತದೆ ಕೆಲವರಿಗೆ. ಹಿಂಗೆ ತೆತ್ತಿ ಬಟಾಟೆ ಮಾಡ್ತೀನಿ ಹೆಡ್ಡೆ. ಅಯ್ಯೋ ನನ್ನ ಥರ ಸುಂದರ ನಂತರ ಧೀರ ನನಗೆ ಕೊಡಲ್ವಾ ಬೀಗ್ರೆ? ನೀವು ಸುಂದರನಾ? ಯಾರು ಹೇಳಿದ್ದು? ಎಂತ ಅಮ್ಮೋ ಮಿಸ್ಸಸ್ ಅದು ಇವರದ್ದು ಶೆಫಿದ್ದು ಇದು ಹೇಳ್ತಾ ಇದ್ದದ್ದು ಸ್ಟೋರಿ. ಶೆಫ್ ಇದ್ದಾರಲ್ಲ ಅವರದ್ದು ಸ್ಟೋರಿ ಹೇಳ್ತಾ ಇದ್ದದ್ದು. ಓ ನೈಸ್ ಅಂತೆ. ಸಲಾಮ್ ಅಲೈಕುಮ್. ಓ ಇಬ್ಬರೂ ಇದ್ದಾರಪ್ಪ. ಹಾಗಾದರೆ ಅದಲ್ಲ. ಹರ್ಷಿತಾ ಕೂಡ ಬನ್ನಿ ಈಗ. ವಾಲೇಕುಮ್ ಸಲಾಮ್. ಬೊಕ ಎಂಚೊಲ್ಲಾರ ಹುಡುಗಿನ ಕೊಡಲ್ವಾ ಬೀಗ್ರೆ? ವಾಲೇಕುಮ್ ಸಲಾಮ್. ಹರ್ಷಿತಾ ಎಲ್ಲಿ ಹೋದ್ರು? ಗುಡ್ ನೈಟ್ ಸಿಸ್ ಬಾಯ್. ಯಾಕೆ ನಿಲ್ಲಿ ಕವಿ ಒಂದು 5 ಮಿನಿಟ್ಸ್ ನೋಡಿ. ನಿಮ್ಮ ಫ್ರೆಂಡ್ ಬಂದರು, ರಾಖಿ ಕಟ್ತಾರಂತೆ. ವೆಯ್ಟ್ ಮಾಡಿ, ರಾಖಿ ಕಟ್ಟೆವರೆಗೆ ಚೂರು ವೆಯ್ಟ್ ಮಾಡಿ. ಈಗ ನಾವು ಕೊಡಬೇಕಾ? ನೀವು ಕೊಡಬೇಕು. ಅರ್ಥ ಆಗಿಲ್ಲ ಬಿಗ್ರೆ. ಯಾನು ಲತಿಶತ್ತು ಹರ್ಷಿತಾ ಓಕೆ. ಯಾರು ಕೊಡೋದು ಬೇಡ ಬಿಗ್ರೆ, ಯಾರು ಕೊಡೋದು ಬೇಡ. ಅಯ್ಯೋ ದೇವ. ಹರ್ಷಿತಾ ನಾಯಕ್, ಲತೀಶ್ ನಾಯಕ್. ಸ್ಪೆಲ್ಲಿಂಗ್ ರಾಂಗ್ ಉಂಡು. ನಾಯಕ್ ಕವಿ ಟೀಚರ್ ಬಾಸು ನಾಯಕ್ ಗೊತ್ತಾಂಡು ದಾದ ಗೊತ್ತಾಂಡು
ನೀವು ಮಾಡಿ ಅಂತ ಕೊಟ್ಟಿರೋದು ಮತ್ತೆ ಯಾರಿಗೆ ಮಗಳಿಗೆ ಕೊಡೋದು ಬೀಗ್ರೆ? ನೀವು ಮಾಡಿಕೊಟ್ಟಿರೋದು ಮತ್ತೆ ಯಾರಿಗೆ ಮಗಳಿಗೆ ಕೊಡೋದು ಬೀಗ್ರೆ? ಮೇ ಬಿ ಯಾರು ಕೊಂಕಣಿ ಐ ಗೆಸ್ ಅಂದೆ ಕೊಂಕಣಿ ಎತ್ತಾರೆ ತುಳುವತೆ ಬೀಗ್ರೆ. ಮತ್ತು ಏನಕ್ಕೆ ಈ ಬೀಗರು ಅನ್ನೋ ನೇಮ್ ಬರಲಿ ಮಮತಾ ಆ್ಯಂಡ್ ಬ್ರದರ್. ಹೌದು, ಬೀಗ್ರೆ ಅಂತ ಸ್ಪೆಲ್ಲಿಂಗ್ ರಾಂಗ್ ಅತ್ತು. ರೆಡ್ಲ ಡಿಫ್ರೆಂಟ್ ಕಾಸ್ಟ್ ಅಂದೆ ಸೇಮ್ ಅತ್ತ. ಓಕೆ ಓಕೆ. 3 ಮಕ್ಕಳ ತಾಯಿ ಗೊತ್ತು ಆರು ಪರ್ದು ಬರ್ಪುನಿ ಅನ್ನಂದಿ ಪಗೆಲೆಲ್ಲ ಅವು ಬಯ್ಯಡತ್ತ ನೈಟ್ ಮಾರ್ನಿಂಗ್ ಮುಲ್ಪೊಂಜಿ 8 ಆವು ಪಂಡ ಇಂಡಿಯಾದ 9:30 ಆರು ಮುಂದೆ ತುಪಾಡುಪ್ಪುನತೆ 8:15 ಅವದಾನೆ ಅವೇರು ದುಂಬೆ ಆಯ್ತಾನೆ ಯಾನ್ ಪೋಯಿನಿ ಆಫ್ಟರ್ 8 o'clock ಅವೇರು ದುಂಬೆ ಮುಗಿತೇನೆ ನಾವು ಸ್ಟೋರಿ ಪೂರ ಆತು ಬೇಗೆಲ್ಲ ಪರ್ಪುಣ ಅಂದ ಜನ ಲಿಮಿಟ್ ಉಂಡತ್ತೆ. ಹೌದು ಹೇಳ್ತಿದ್ದಾರೆ ಲತೀಶ್ ಬ್ರೋ ಓಣಂ ಗಮ್ಮತ್ತೆ ಇನ್ನು ಓಣಂ ಮತ್ತನ 40 ಮಾರೆ. ಹಾಂ ಹೇಳ್ತಿದ್ದಾರೆ ನಮ್ಮ ಮಾವ ಅದೆಷ್ಟು ಬೆವರು ತುರಿಸಿ ಬಿಡ್ತಾನೆ ಮಾಡ್ತಿರೋ ಒಳ್ಳೆ ಫಲ ಬಂದಿದೆ. ನಮ್ಮ ಮಾವ ಅದೆಷ್ಟು ಬೆವರು ತುರಿಸಿಬಿಟ್ಟಾನೆ ಇರೋ ಒಳ್ಳೆ ಫಲ ಬಂದಿದೆ. ಗಮ್ಮತ್ತು ಬ್ರದರ್ ಹೇಳ್ತಿದ್ದಾರೆ. ಟೀಚರ್ ಪೋಯ ಹೌದಲ್ಲ, ಟೀಚರ್ ಯಾಕೆ ಹೋದದ್ದು? ಲತೀಶ್ ಬಂದ ಮೇಲೆ ಟೀಚರ್ ಯಾಕೆ ಹೋದದ್ದು? ಕಾಣದಂತೆ ಮಾಯವಾದರು ಟೀಚರ್. ನಮ್ಮ ಟೀಚರ್ ಕಾಣದಂತೆ ಮಾಯ. ಸಿಟ್ಟುಂಟಾ ಅಂತ ನಿಮ್ಮ ಹತ್ರ ಅಲ್ವಾ ಲತೀಶ್? ಯಾಕೆ ಮಾರೆ ಟೀಚರ್ಗೆ ಸಿಟ್ಟು? ಏನು ಮಾಡಿದ್ದೀರಿ ನೀವು? ಪವಾಡ್ ಫಲ ಬೀಗ್ರೆ. ಟೀಚರನ್ನೆಲ್ಲಿ ದೇವ ಅದಾದ ಮನ್ಪುನ್ ಉಳ್ಳೇರ್ತು ಒಂದೊಳ್ಳೇರು ಕವಿ ಟೀಚರ್ ಬಾಸು ಬನ್ನಿ. ನೀವೇನೋ ಮಾಡಿದ್ದೀರಿ ಲತೀಶ್ ಅವರಿಗೆ, ಅದಕ್ಕೆ ಸಿಟ್ಟು. ಏನು ಮೆಸೇಜ್ ಮಾಡ್ತಿಲ್ವ ನೀವು? ಅಮ್ಮಗೆ ನಗು ಬರ್ತಾ ಉಂಟು, ಯಾಕೆ ಅಮ್ಮ? ಅಲ್ಲೋದು ಪವನ್ ಗೌಡ ಬಂದರು. ಬ್ಲೂ ಬೇಕಾ ಪವನ್? ಸ್ಮೈಲಿ ಬಂದರು. ನನ್ನ ಚಾನಲ್ ಇದು,
ನೀವೇ ಅಲ್ವಾ? ಹೈ ಸ್ಮೈಲಿ, ಹೈ ಪವನ್, ವೆಲ್ಕಮ್ ಟು ಮೈ ಲೈವ್. ಇವತ್ತು ಗಂಟೆ 10:30 ನಿಮ್ಮ ಟೈಮ್ ಪೋಯಿನ ಗೊತ್ತಾಚು. ಹಾಂ ಹೇಳಿ ಸ್ಮೈಲಿ, ಹೇಗಿದ್ದೀರಿ? ಊಟ ಆಯಿತಾ? ಅವಳ ನೆನಪಲ್ಲಿ ಮಳೆಯಲ್ಲಿ ನೆನೆದಿದ್ದೆ, ಅರಿವಿಗೆ ಬಾರದಂತೆ ಎದ್ದು ಹೊರಟೆ. ಮನೆಯಲ್ಲಿ ನನ್ನ ಕಂತೆಯು ಯಾರಿಗೂ ಕಾಣದಂತೆ. ಗುಡ್ ನೈಟ್ ಆಲ್. ಗುಡ್ ನೈಟ್ ಪವನ್. ಬೈಕ್ ನೇಮ್ ಡ್ರಾಯಿಂಗ್ ಏನಮ್ಮ ವಿಡಿಯೋನಾ? ಅದಕ್ಕೆಲ್ಲ ಹೇಳ್ತಿದ್ದಾರೆ ಏನಾಡ. ಏನೋ ಮಾಡಿದಾರಿಲ್ಲ ಟೀಚರ್ಗೆ, ಅದೇ ಸಿಟ್ಟು. ಊಟ ಆಯಿತು ಸುಮ್ಮನೆ, ಯಾವುದಾದ್ರು ಊಟ ಆಯಿತು ಪವನ್, ನಿಮ್ದಾಯ್ತಾ? ಒಬ್ಬಳು ಬೇಕಿದ್ರೆ ಕೇಳಿ. ಮಮತಾ ಬೈಕ್ ಸೂಪರ್ ಅಂತೆ. ಯಾರ್ದು ಬೈಕ್ ಅರ್ಜುನ್? ಅದು ಅಂತೆ ಮಂಡೆ ಬಿಟ್ಟು ಜನಕ್ಕೆ ಪಾಪ. ಇದಿಲಿಕ್ಕೆ ಐ ಡೋಂಟ್ ಲೈಕ್ ಚಾಕ್ಲೇಟ್. ಅದು ಚೈತ್ರ ಹಾಯ್, ಊಟ ಆಯ್ತು ಬಂದಿದ್ದಾರೆ. ಚೈತ್ರ, ವೇರ್ ಇಸ್ ಚೈತ್ರ? ಅಯ್ಯೋ ಮೊಟ್ಟ ಕೋಪನೇ ಎರಟಾ ಕೋಪ ಲತ್ತಿಟಾನೆ. ಹೈ ಪವನ್ ಬ್ರದರ್ ಹೇಳ್ತಿದ್ದಾರೆ. ಅಮ್ಮ ಅವರು ಆಯಿತು ಹೇಳ್ತಿದ್ದಾರೆ. ಅರ್ಜುನ್ ಇಲ್ಲ, ಅದು ಊಟಕ್ಕೆ ಅಂತ ಹೋದದ್ದು ನಾವು. ನೋಡಿದ್ರೆ ನೀವು ಬುಡ್ಲೆ ಬೊಚ್ಚಿ ಅವು ವಿಷಯ ಹೇಳ್ತಿದ್ದಾರೆ. ಅಯ್ಯೋ ಮೊಬೈಲ್ ಮೆಸೇಜ್ ಓದಿ ನಾನು ಇದೇನೆ. ಹೈ ಬ್ರದರ್ ಹೇಳ್ತಿದ್ದಾರೆ. ಲತಿ ಊರಿಗೆ ಯಪ್ಪ ನೆಕ್ಸ್ಟ್ ಮಂತ್ ಅಂದಾರ. ಅದೇ ಕವಿ ಬಂದರು ಬೇಕ್ರಿ ಮತ್ತೆ ಮಾವನ ನೋಡ್ಬೇಕು ಹೇಳ್ತಿದ್ದಾರೆ. ಮಾವ ಮಲಗಿದ್ದಾರೆ. ಸುಮಿಸ್ ರಮ್ಯಾ ಬರ್ತಾ ಇಲ್ವಾ? ಇಲ್ಲ, ತುಂಬ ದಿನ ಆಯ್ತಲ್ವಾ. ಮಂಜು ಬಂದಿದ್ರು ಇವತ್ತು, ನಿನ್ನೆ ಕೂಡ ಬಂದಿದ್ರು. ಗುಡ್ ನೈಟ್ ಆಲ್ ಬಾಯ್ ಹೇಳ್ತಿದ್ದಾರೆ. ಯಾರು ಬ್ರದರ್ ಹೇಳ್ತಿದ್ದಾರೆ. ನೆನಪದಲ್ಲಿ ಮಳೆಯಲ್ಲಿ ನೆಂದಿದ್ದೆ. ಯಾಕೆ ಮಾರೆ ಮಳೆಯಲ್ಲಿ ನೆಂದದ್ದು? ಶೀತ ಆಗಲಿಲ್ವಾ? ಮಂಡೆ ತಂಪಾಗ್ತದೆ ಅಲ್ವಾ? ಸನ್ಯಾಸಿ ಊಟ ಆಯಿತಾ? ಲತೀಶ್ ಹೋದ್ರಾ? ಲತೀಶ್ ಹೋದ್ಮೇಲೆ ಮೆಲ್ಲ ಬರೋದು ಇದ್ರೆ ಉಂಟ್ಲೆ ಮಾರ್ರೆ. ವೆಯ್ಟ್ ನಿಲ್ಲಿ, ರಾಖಿ ಕಟ್ತಾರಂತೆ. ನಿಲ್ಲಿ, ಎಷ್ಟು ಜನ ಇದ್ದಾರೆ ಇಲ್ಲಿ ನೋಡಿ. ನಿಮ್ಮ ಹಸ್ಬೆಂಡ್ ಫೋಟೋ ಹಾಕಿ ನಾಳೆ ನೋಡೋಣ. ಯಾರಿಗೆ? ಅಮ್ಮಗೆ ಹೇಳೋದಾ? ಹೌದಮ್ಮು, ಇದೇ ಇದರಲ್ಲಿ ಹಾಕಿ ರಾಜನ ಫೋಟೋ. ಆಯ್ತು ಕವಿ, ನಿಮ್ಮದು ಸ್ವಲ್ಪ ಗ್ಯಾಪು ಸಿಕ್ಕರೆ ಸಾಕಲ್ವಾ? ಆಯಿತು ಕವಿ ಸಿಸಿ, ಎಲ್ಲೋಗಿದ್ರು ಸ್ವಲ್ಪ ಬಾಲನ.
ಅಮ್ಮ ಇದ್ದೀನಮ್ಮ, ಫೋನಲ್ಲಿದ್ದೀನಿ, ಬರ್ತೀನೀಗ.
ಏನೆಲ್ಲ ಆಗ್ತಾ ಉಂಟು ಹೇಳಿ ಹೇಳಿ ನನಗೆ ಹೇಳಲ್ವಾ? ಏನಾಗ್ತಾ ಉಂಟು ಮೀ? 5 ಗಂಟೆಗೆ ಅಲ್ಟ್ರಮ್ ಸೆಟ್ ಆಗಿದೆ. ಹೌದಾ, 5 ಗಂಟೆಗೆ ಹೇಳ್ತೀರಲ್ವ? ನಾನು ಹೇಳೋದು 6 ಗಂಟೆ ಮೇಲೆ. ಯಾರೂ ಇಲ್ಲ ಉಮೇಶ್. 4:30 ಅಷ್ಟೇ ಬ್ರದರ್. ಗುಡ್ ನೈಟ್ ಅರ್ಜುನ್. ಥ್ಯಾಂಕ್ ಯು ಸೋ ಮಚ್. ಮಲಗಿ ಎಷ್ಟಾಯಿತು? 12:30 ಆಯಿತಾ? 12:30. ನಿಮಗೆ ನಿದ್ದೆ ಕಮ್ಮಿ ಆಗಾದ್ರೆ ಅಲ್ವಾ? 4:15 ಗಂಟೆ ನಿದ್ದೆನಾ? 4 ಗಂಟೆ ನಿದ್ದೆ. 5 to 8 ಅಪ್ಪ. ಯಾಕೆ ಅಷ್ಟು ಬೇಗ ಹೇಳ್ತೀರಿ? 2 hours ಸಾಕಾಗೋದಿಲ್ವಾ ಜಿಮ್ಮು? ನನ್ನಿಂದ ಯಾರಿಗೂ ಬೇಜಾರಾಗಿದ್ದರೆ ಸಾರಿ. ಯಾಕೆ ಕವಿ ಹಾಗೆ ಹೇಳ್ತೀರಿ? ಯಾರಿಗೆ ಬೇಜಾರು? ನನಗೆ ಅಂತ ಬೇಜಾರಾಗಲ್ಲ. ಮತ್ತೆ ಯಾರಿಗೆ ಆಗಿದೆ ಗೊತ್ತಿಲ್ಲ. ಮರಳಿನ ಮೇಲೆ ಮರಳು ಅಂತ ಬರಿಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗಲ್ಲ. ಜೀವನದ ಆಸೆಗಳು ಹಾಗೆ, ಕೆಲವು ಸಾಧ್ಯ ಕೆಲವು ಅಸಾಧ್ಯ. ತುಂಬ ಒಳ್ಳೆ ಕವನ ಬರೀತೀರಿ ಮಾರೆ ನೀವು. ಬಾಯಿ ಹಚ್ಚು ಹೇಳ್ತಿದ್ದಾರೆ. ಓಕೆ, ಗುಡ್ ನೈಟ್ ಬ್ರದರ್, ಸ್ವೀಟ್ ಡ್ರೀಮ್ಸ್ ಹೇಳ್ತಿದ್ದಾರೆ ಅಮ್ಮಗೆ ಒಂದು ಬೆಸ್ಟ್ ಫ್ರೆಂಡ್ ಸಿಕ್ಕಿದ್ದಾರೆ ಅಲ್ವಾ? ಬಿಟ್ಟು ಮಲಗ್ತಾರೆ ಯಾರು? ಇಲ್ಲಪ್ಪ, ಫೋನಲ್ಲಿತ್ತು ಹೇಳಿದಲ್ವ. ಶುಭಶಿಸ್ ಊಟ ಆಯ್ತಾ? ಹೌದು ರಾಶ್ವ, ಊಟ ಆಯಿತು. ನಿಮ್ದಾಯ್ತಾ? ಏನು ಊಟ ಮಾಡಿದ್ರಿ? ಸಪ್ಪನ್ ಬಸಿ ಆಯ್ತು ಅಷ್ಟೇ ಉಮ್ಮಿ. ನನ್ನದು ಕೂಡ ಹೋಗಿ ಬ್ರದರ್. ಬಿ ಯು ಮಾಡಿ ಓಕೆನಾ? ಬಿ ಯು ಅಂದರೆ ಅಂತ ಡಿಲೀಟ್ ಮಾಡಿದ್ರು. ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾರೆ ಅಲ್ವಾ ಅಮ್ಮ? ಇವತ್ತು ನವೀನ್ ಎಲ್ಲಿ ಬರಲಿಲ್ಲ? ಯಾಕೆ ಬರಲಿಲ್ಲ? ರಾಶ್ವಣ್ಣ, ನಿಮ್ಮ ನಂಬರ್ ಕಳಿಸಿ ನನ್ನ ವಿಡಿಯೋ ಕಮೆಂಟಲ್ಲಿ. ನಮ್ಮದು ಆಯಿತು ಸಿಸ್ ಹೇಳ್ತಿದ್ದಾರೆ. ಹೌದಾ? ಓಕೆ. ಪ್ರಾಶ್ವದ ನಂಬರ್ ಇಲ್ವಾ? ಇಷ್ಟದಲ್ಲಿಲ್ವಾ ಪ್ರಾಶ್ವನಾಥ್? ಹೌದು, ನವನ್ ಬ್ರದರಲ್ಲಿ ನಿಮಗೆ ಇವತ್ತು ನೆನಪಿಲ್ಲ. ಅರ್ಜುನ್ ಇದ್ರಲ್ವ, ನಾವಿನ್ನು ನೆನಪಿಲ್ಲ ನಿಮಗೆ ಇವತ್ತು. ಭಾರಿ ತರಲೆ ಇವತ್ತು ಅರ್ಜುನ್ ಜೊತೆ ಅಲ್ವಾ? ಫುಲ್ ಕಾಮಿಡಿ ಅಮ್ಮ ಇವತ್ತು. ನನ್ನಿಂದ ಕೂಡ ಯಾರಿಗಾದರೂ ಬೇಜಾರಾದರೆ ಸಾರಿ ಆಯಿತಾ? ಅದು ನಮ್ಮ ಇವರು ಪಟ ಅಂತ ಕಂಪ್ಯೂಟರ್ ಕೀಪ್ಯಾಡ್. ಅಮ್ಮ, ನನ್ನಿಂದ ಏನಾದರೂ ಬೇಜಾರಾದರೆ ಸಾರಿ ಆಯ್ತಮ್ಮ. ಯಾವಾಗಲೂ ಕೇಳಿಲ್ಲ ಬನ್ನಿ ಬ್ರದರ್ ಅಂತ. ಹೌದು, ಆಮೇಲೆ ನೆನಪಿಲ್ಲ. ಅರ್ಜುನ್ ಬಂದ ಮೇಲೆ ನೆನಪಿಲ್ಲ ಅಲ್ವಾ? ತರಲೆ ಆಗಿಬಿಟ್ಟಿದೆ ನಮ್ಮ ಅಮ್ಮ. ನಾಟಕ ಮಾಡೋವರಿಗೆಲ್ಲ ಎಲ್ಲಿಂದ ಬೇಜಾರು ಆಗುತ್ತೆ ಸಿಸ್. ಯಾರು ಕವಿ ನಾಟಕ ಮಾಡೋದು? ತಗೊಂಡು ನಾನು ಹೊಡಿಬೇಕು. ಓಕೆ, ಗುಡ್ ಲಕ್. ಐ ವಿಲ್ ಸೆಂಡ್ ಹೇಳ್ತಿದ್ದಾರೆ.
ಅಮ್ಮ ಹೋದ್ರಾ? ನಿಮಗೆ ರಾಖಿ ಕಳಿಸೋಣ ಅಂದ್ಕೊಂಡೆ, ಪ್ರಾಶುಣ್ಣ ಬಟ್ ಕಾಂಟ್ಯಾಕ್ಟ್ ಇಲ್ಲದಿದ್ದಕ್ಕೆ ಸುಮ್ಮನೆ ಅದೇ. ಗರಮಲ್ಲಿದ್ದಾರೆ ಟೀಚರ್ ಅಲ್ವಾ. ಮಲ್ಗುದಮ್ಮ. ಓಕೆ, ಗುಡ್ ನೈಟ್, ಗುಡ್ ಮಾರ್ನಿಂಗಾ? ಬಾಯ್, ಗುಡ್ ಮಾರ್ನಿಂಗ್ ಕವಿಸಿಸ್. ಮಲ್ಗುದಮ್ಮ. ಎಷ್ಟು 12:30? ಎಷ್ಟು ಗಂಟೆಗೆ ಹೇಳೋದಮ್ಮ? ಓಕೆ ಓಕೆ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ನಮಗೆ ಗುಡ್ ನೈಟ್, ಇಲ್ಲಿ ಮಾರ್ನಿಂಗ್ ಆಗಲಿಲ್ಲ. ಗುಡ್ ಮಾರ್ನಿಂಗ್ ಅಮ್ಮ ಸಿಸ್. 11 ಆಯಿತಾ? ಗೊತ್ತಾಗಲಿಲ್ಲ. ಸಿಕ್ಸಿಗಾ? ಓಕೆ ಓಕೆ, ಲೇಟ್ ಆಯ್ತಲ್ವಾ? ಮಲ್ಗಿ ಅಮ್ಮ, ಬಾಯ್. ನಾಳೆ ಸ್ವಲ್ಪ ನೆಟ್ಟು ಉಳಿಸಿ. ಹೋದ್ರ ಎಲ್ಲರೂ? ಥ್ಯಾಂಕ್ ಯು ಮೀ, ಥ್ಯಾಂಕ್ ಯು ಕವಿ. ಬಾಯ್ ಆಲ್. ಅಂತೂ ಮನಸ್ಸಿಲ್ಲ ಹೋಗ್ಲಿಕ್ಕೆ ಅಮ್ಮಗೆ ಅಲ್ವಾ? ನಾವಿನ್ನೇನು ಕರೀರೊಮ್ಮೆ, ಎಲ್ಲಿದ್ದಾರೆ ನೋಡು. ಥ್ಯಾಂಕ್ ಯು. ಮೇಲೆ ಬಂದರು. ಸುಮ್ಮನೆ ತಗೋ ಕೋಟು ಚಿಯಮ್ಮ, ಕೊಟ್ಟು ಮಲಗಿ ಬಿಡ್ತೀನಿ. ರೆಡಿ ಉಂಟು ನಿಮ್ಮ ಕೈಯಲ್ಲಿ ಅಲ್ವಾ? ಏನದು, ಎಣ್ಣೆನ ಬಿಯರ ಗ್ಲಾಸಿಗೆ ಹಾಕಿ ಕೊಡ್ತೀರಿ? ಪ್ರೆಸ್ ಆಗ್ತಿಲ್ಲ ಬ್ಲೂ ಕೊಡಲಿಕ್ಕೆ. ನೀ ತಗೋ, ಬಂದು ತಗೋ ತಗೋ. ಹೆಚ್ಚಿಗೆ ಮಲ್ಕೋ, ನೆಕ್ಸ್ಟ್ ಟೈಮ್ ಬರ್ತೀನಿ. ಅಯ್ಯೋ, ಕೊಡಲಿಕ್ಕೆ ಬಂದದ್ದ ದೇವ. ಗ್ಲಾಸಿಗೆ ಹಾಕಿ ರೆಡಿ ಮಾಡಿ ಕೊಡ್ತೀರ.
ಅದನ್ನೇ ಕುಡಿಯುತ್ತಾ ಏನು, ತಿನ್ನಲಿಕ್ಕೆ ಹೇಳಿಲ್ವಾ ಕಡಲೆಪುರಿ? ಮಲಗಿ ಕವಿ, ಆಯ್ತಲ್ಲ, ಟೈಮ್ ಆಯಿತು, ಮಲಗಿ. ತುಂಬ ಆಯಿತು, ಲೇಟ್ ಆಯಿತು. ಅಷ್ಟು ವೇಸ್ಟ್. ಯಾಕೆ ಯಾಕೆ ಒಮ್ಮಿ? ಏನು ಮೆಸೇಜ್ ಇಲ್ಲ ನಿಮ್ಮದು, ಬರೀ ಸಪೋರ್ಟ್ ಮೆಸೇಜ್. ಅಷ್ಟು ವೇಸ್ಟೇ, ಮತ್ತೆ ಎಂತ. ಬಿಕ್ಕಿ ಬಿಕ್ಕಿ ಓದುವಾಗ ಆಗ್ತದೆ. ನೀವೊಮ್ಮೆ ಬನ್ನಿ ಲೈವ್ಗೆ, ಆಯಿತಾ? ಎಲ್ಲ ಮೆಸೇಜ್ ನೀವೇ ಓದಬೇಕು ಬಂದಮೇಲೆ. ನೋಡ್ತೀನಿ ಹೇಗೆ ಓದ್ತೀರಂತ. ಟೀಚರ್ ಬೇಜಾರು, ಯಾಕೆ ಬೇಜಾರಾಯಿತು? ನಾನು ನಾಟಕ ಮಾಡ್ತೀನ ಟೀಚರ್ ಎಂತ ಹೇಳಿದ್ದು ಅರ್ಥ ಆಗಲಿಲ್ಲ ನನಗೆ. ನಾನೆಂತ ನಾಟಕ ಮಾಡ್ತೀನಿ? ಟೀಚರ್ ಆಗಿ ಒಮ್ಮೆ ಖುಷಿಯಲ್ಲಿರ್ತಾರೆ, ಮತ್ತು ಎಂತ ಮಾತಾಡೋದಿಲ್ಲ. ಗುದ್ದು ಬಾಣಲೆಯಲ್ಲಿ ಸಜ್ಜಿಗೆ. ಒಮ್ಮೆ ಬನ್ನಿ ಬನ್ನಿ, ಲೈವ್ ಜಾಯ್ನ್ ಆಗಿ ಒಂದ್ಸಲ. ರಮೇಶ್ ಏನಾಯಿತು? ಎಚ್ಚರ ಆದರು ನೋಡಿ. ನಿದ್ದೆಯಲ್ಲಿ ನಡೆದಾಡ್ತಾರೆ ಅವರು. ನಡೆಯುವ ಅಭ್ಯಾಸ ಅಲ್ವಾ ಟೀಚರ್ಗೆ? ಮುಖಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಟೀಚರ್. ನಿಮಗೆ ನಿದ್ದೆ ಜಾಸ್ತಿ, ಹೌದು. ನಾನು ಮಲಗಿದಲ್ಲ ಮಾರೆ, ಫೋನಲ್ಲಿದ್ದೆ. ನೀವೆಂತ ಮಲಗಿ ಬಂದದಂತ ಎಣಿಸಿದ ನೀವು? ಅಯ್ಯೋ ದೇವ, ನಾನು ಡೈರೆಕ್ಟ್ ಮಲಗೋದು. ಒಮ್ಮೆ ಮಲಗಿದರೆ ಹೇಳಲ್ಲ ಮತ್ತೆ. ಸುಖಪುರುಷಿ ಅಂತೆ ನಾನು, ಟೀಚರ್ ಹೇಳೋದಲ್ವ ಟೀಚರ್? ಸುಖಪುರುಷಿ. ಹೋಗಿ ಹೋಗಿ ಆಗುತ್ತೆ, ಲೇಟ್ ಆಯಿತು. ಕವಿ ಹೋಗಿ, ಹೆಣ್ಣು ಮಾಡ್ತೀನಿ. ಬೇಜಾರೇನಿಲ್ಲ ಸೀಸ್, ಅದೆಲ್ಲ ನಮಗೇನು ಮಸ್ತಲ್ಲ ಬಿಡಿ. ಯಾರು ಹೇಳಿದ್ದು? ನಾನು ಹೇಳಿದ್ದೇನಾ? ಓಕೆ, ಮಲಗಿ ಉಮೇಶ್, ಗುಡ್ ನೈಟ್. ಯಾರು ಏನಾದರೂ ಹೇಳ್ಬೋದು ಕವಿ, ಏನಾದಿದ್ರೆ ಡೈರೆಕ್ಟ್ ಕೇಳಿ ನನ್ನ ಹತ್ರ ಅಷ್ಟೇ. ಆಯಿತು ಉಮೇಶ್. ಇಲ್ಲಿ ಗೊತ್ತುಂಟು, ಎಲ್ಲ ಆಚೆ ಈಚೆ ಆಗ್ತದಂತ. ನಾನು ಯಾರ ಸುದ್ದಿಗೂ ಹೋಗೋಲ್ಲ. ನಾನಾಯಿತು, ನನ್ನ ಸಪೋರ್ಟ್ ಆಯಿತು, ನನ್ನ ಲೈವ್ ಆಯಿತು ಅಷ್ಟೇ. ಗುಡ್ ನೈಟ್ ಉಮೇಶ್ ಅಂತೆ. ಗುಡ್ ನೈಟ್ ಉಮೇಶ. ನಿಮಗೆ ನೀವೇ ಗುಡ್ ನೈಟ್ ಹೇಳುದಾ? ನನ್ನಿಂದ ಏನಾದರೂ ಆದರೆ ಡೈರೆಕ್ಟಾಗಿ ಕೇಳಿ, ನಾನು ಹೇಳ್ತೀನಿ ಏನು ವಿಷಯ ಅಂತ. ಬೇರೆಯವರಿಗೆ ಹೇಳಿದ್ದು ಏನು ಕೇಳಬೇಡಿ, ನನ್ನ ಹತ್ರ ಕೇಳಿ ಡೈರೆಕ್ಟ್. ನನಗೇನು ಬೇಜಾರಿಲ್ಲ. ಇಲ್ಲೆಲ್ಲ ತುಂಬ ನಡೀತದೆ ಈಗ, ಆಚೆದು ಈಚೆದು ಆಚೆಗೆಲ್ಲ. ಅಂಥವ್ರನ್ನು ಬಿಟ್ಟು ಬಿಡಬೇಕು.
ಮಲ್ಗಿ ಕವಿ, ಗಂಟೆ ಆಯ್ತು, 1 ಆಯಿತು. ಆಯಿತಾ, ಎಂಡ್ ಮಾಡ್ತೀನಿ, ಮಲ್ಗಿ ನೀವು. ಬಾಯ್. ಪೇಪರ್ ಕರೆಕ್ಷನ್ ಇದೆ ನನಗೆ, ಅದೊಂದು ಬಂದಿದ್ದೀನಿ. ಆಯ್ತಾಯಿತು, ಮಲ್ಗಿ ತುಂಬ ಲೇಟ್ ಆಯಿತು. 1 ಗಂಟೆ ಆಗ್ತಾ ಬಂತಲ್ಲ, ಮಲ್ಗಿ ಅಂತ. ಬಾಯ್. ಬಾಯ್ ಎಲ್ರಿಗೂ, ಯಾರಿದ್ದೀರಿ, ಬಾಯ್ ಬಾಯ್. ಥ್ಯಾಂಕ್ ಯು ಕವಿ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಉಮಿ, ಬಾಯ್ ಪ್ರಶಾನಾಥ್, ಬಾಯ್ ಎಲ್ರಿಗೂ. ಬೇಜಾರೇನಿಲ್ಲ ಸಿಸ್, ಕೆಲವು ವಿಷಯದಲ್ಲಿ ಅರ್ಥ ಆಗ್ತಿದೆ ಇವಾಗ ಅಷ್ಟೇ. ಅದೇ ನಾನು ಹೇಳಿದ್ದೆ ಅಲ್ಲ, ನನ್ನ ವಿಷಯ ಏನಾದಿದ್ದರೆ ನೀವು ಡೈರೆಕ್ಟಾಗಿ ಕೇಳಿ. ಮತ್ತು ಬೇರೆಯವರು ಹಾಗೆ ಹೇಳಿದರು ನನ್ನ ಬಗ್ಗೆ, ಅವರು ಹೀಗೆ ಅಂತ ಅದೆಲ್ಲ ನಂಬಲಿಕ್ಕೆ ಹೋಗಬೇಡಿ. ನನ್ನ ಹತ್ರ ಡೈರೆಕ್ಟ್ ಕೇಳಿ, ನಾನು ಹೇಳ್ತೀನಿ. ಹೌದಾದರೆ ಹೌದು ಹೇಳ್ತೀನಿ, ಇಲ್ಲಾಂದರೆ ಇಲ್ಲ ಹೇಳ್ತೀನಿ ಅಷ್ಟೇ. ಕುಬ್ಬಿ ಅಕ್ಕ ಗುಡ್ ನೈಟ್, ಟೇಕ್ ಕೇರ್ ಹೇಳ್ತಿದ್ದಾರೆ. ಇಲ್ಲಿ ತುಂಬ ಜನರಿದ್ದಾರೆ ಬೇಡದ್ದೆಲ್ಲ ಹೇಳ್ಕೊಡ್ಲಿಕ್ಕೆ. ಯಾರೇ ಆಗಲಿ ನನ್ನ ಹತ್ರ ಡೈರೆಕ್ಟ್ ಕೇಳಬೇಕು, ಹೌದಾ ಅಂತ, ಯಾಕೆ ಹೀಗೆ ಹೇಳಿದ್ದಿ. ಸಿಸ್ ನಾಳೆಯಿಂದ ಬರಲ್ಲ ಲೈವ್ಗೆ ಸಿಸ್, ಮತ್ತು ನೆಕ್ಸ್ಟ್ ಡೇ ಮ್ಯೂಟ್ ಹಾಕಿ ವಾಚ್ ಟೈಮ್ ಕೊಡ್ತೀನಿ, ಈ ಥರ ಸಪೋರ್ಟ್ ಮಾಡ್ತೀನಿ. ಬರ್ತಿಲ್ಲ ಇಲ್ಲ ಹಾಗೇನಿಲ್ಲ. ಅದೇ ನಾನು ಹೇಳ್ತಿದ್ದೆ ಅಲ್ವಾ, ಆನ್ ಇಟ್ಟರೆ ಸಾಕು, ಇಲ್ಲಾದರೆ ಪರವಾಗಿಲ್ಲ. ನಂಗೆ ಗೊತ್ತುಂಟಲ್ಲ ಎಷ್ಟು ಕೆಲಸ ಇದೆ ನಿಮಗೆ ಅಂತ. ವೀಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಸ್ಕೂಲ್ ವರ್ಕ್ ಇದೆ, ಗೊತ್ತಾಗ್ತದೆ ನನಗೆ. ಮನೇಲಿದ್ದವರೇ ಬರೋದಿಲ್ಲ, ನೀವು ಆದರೂ ಬರ್ತೀರಿ ದಿನ. ಅದೇ ಖುಷಿ ನನಗೆ ಬೇಜಾರಾಗ್ತದೆ ನೋಡಿ. ಎಷ್ಟು ಗಂಟೆ ಆಯಿತು, ಎಷ್ಟೊತ್ತು ಲೈವಲ್ಲಿದ್ದೀರಿ ನೀವು. ಅದಕ್ಕೆ ಮಲಗಿ ಅಂತ ಹೇಳು ಬೇಗ. ಆಯಿತು ಬಾಯ್, ನನಗೇನು ಬೇಜಾರಿಲ್ಲ ನಿಮ್ಮ ಹತ್ರ. ನಾನು ಮತ್ತೆ ಕೊಡ್ತೀನಿ, ಫ್ರೀ ಆದಾಗ ಮಾತಾಡ್ತೀನಿ ನಿಮ್ಮ ಹತ್ರ. ಹಾಗೆ ಯಾವುದಕ್ಕೂ ಟೈಮ್ ಇಲ್ಲ ನನಗೆ ಮಾತಾಡಲಿಕ್ಕೆ. ಬಾಯ್ ಪ್ರಶಾಂತ್, ಬಾಯ್ ಬಾಯ್, ಗುಡ್ ನೈಟ್. ಬಾಯ್ ಕವಿ, ಬಾಯ್. ಪ್ರಶನ್ನ ಗುಡ್ ನೈಟ್. ಸುಮಾರು ಸಲ ನಿಮಗೂ ಪ್ರ್ಯಾಂಕ್ ಮಾಡಿದೆ, ಹರ್ಟ್ ಮಾಡಿದ್ದೇನೆ ಪ್ರಶನ್ನ. ಯಾರು ಏನಂದ್ರು, ನಾನು ತಮಾಷೆಗೆ ಮೊನ್ನೆ ಲೈವಲ್ಲಿ ಹೇಳಿದೆ, ಅದು ಏನಾದರೂ ನಿಮಗೆ ಕಿವಿಗೆ ಬಿತ್ತೇನೆ. ನಾನು ಮತ್ತು ಶಿಲ್ಪ ತಮಾಷೆಯಲ್ಲಿ ನಗ್ತಾ ಹೇಳಿದ್ದು, ಅದೇನು ಸೀರಿಯಸ್ ಆಗಿ ಹೇಳಿಲ್ಲ ನಾವು, ಗೊತ್ತಾಯ್ತಾ. ಅದೇನು ಇದಾಗಲಿಲ್ಲ ನಮಗೆ. ಯಾರ ಮೇಲೂ ಬೇಜಾರಲ್ಲ ನನಗೆ, ನನಗೂ ನನ್ನ ಮೇಲಿನ ಬೇಜಾರು ಅಷ್ಟೇ. ನಾನು ಹೇಳಿದಲ್ವ, ನನ್ನಿಂದ ಏನಾದರೂ ಇದ್ದರೆ ಡೈರೆಕ್ಟಾಗಿ ಕೇಳಿ, ನನ್ನ ಹತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ನಿಮ್ಮಿಂದ ನನಗೇನು ಬೇಜಾರಿಲ್ಲ. ನಿಮ್ಮ ಸಪೋರ್ಟಿಗೆ ನಾನು ಫ್ರೀ ಆದಾಗ 2-3 ವ್ಯೂಸ್ ಕೊಡ್ತೀನಿ ನಿಮಗೆ. ಈಗ ಅಷ್ಟು ಟೈಮ್ ಇಲ್ಲ, ಆದರೆ ಇವತ್ತು ನೋಡಿದ್ದೀನಿ 2 ಫೋನಲ್ಲಿ. ಒಂದು 4K ಆದಮೇಲೆ ಫ್ರೀ ಆಗ್ತೀನಿ, ಆವಾಗ ಎಲ್ಲರ ವೀಡಿಯೋ ನೋಡ್ತೀನಿ, ನಿಮಗೆ ಜಾಸ್ತಿ ವ್ಯೂಸ್ ಕೊಡ್ತೀನಿ ನಾನು. ಹಸ್ಬೆಂಡ್ ಮೊಬೈಲೆಲ್ಲ ಫೋನ್ ಮಾಡಿ. ಟೆನ್ಷನ್ ತಗೋಬೇಡಿ, ಆರಾಮಾಗಿ ಇರಿ. ಏನಾದರೂ ಇದ್ದರೆ ನಿಮ್ಮನ್ನೇ ಡೈರೆಕ್ಟಾಗಿ ಕೇಳ್ತೀನಿ. ಓಕೆ ಕವಿ, ಏನಿದ್ರು ಕೇಳಿ. ಅವ್ರು ಹಾಗೆ ಹೇಳಿದರು, ಇವರು ಅದನ್ನೆಲ್ಲ ನಂಬೇಡಿ.
ನನ್ನ ಹತ್ರನೇ ಡೈರೆಕ್ಟಾಗಿ ಕೇಳಿ, ನಾನೇ ಹೇಳ್ತೀನಿ ಏನಂತ. ನಾನು ಯಾರ ಸುದ್ದಿಗೆ ಹೋಗೋದಿಲ್ಲ ಈಗ. ನಾನಾಯಿತು, ನನ್ನ ಸಪೋರ್ಟ್ ಆಯಿತು, ಬೆಳಿಗ್ಗೆಯಿಂದ ಅದೇ ಆಯಿತು ನನಗೆ. ಸಪೋರ್ಟ್ ಮಾಡ್ತೀವರೆಗೆ ನೈಟ್ ನಾನು ಲೈವ್ ಆಯಿತು. ಇಷ್ಟದಲ್ಲಿ ಇಷ್ಟು ಜನ ಇದ್ದಾರೆ, ನಾನು ಮಾತಾಡ್ತೇನೆ ಯಾರ ಹತ್ರ ಆದರೂ ಭಟ್ರಿಗೊಂದು ಕಳಿಸ್ತೇನೆ ಅಷ್ಟೇ, ಆಚೆಯವರೆಲ್ಲ ಬಂದದ್ದು. ಆಯಿತು, ಮಲ್ಲಿಗೆ ಆಯಿತಾ? ಬಾಯ್ ಬಾಯ್ ಬಾಯ್, ಎಂಡ್ ಮಾಡ್ತೀನಿ. ಪ್ರಶ್ವಾ ಓಕೆ ಕವಿ, ನೀವು ಬೇಜಾರಾಗಬೇಡಿ. ದಿನ ಬರ್ತೀರಿ, ಖುಷಿಯಲ್ಲಿ ಇರ್ತೀರಿ, ಬೇಜಾರಾಗಿ ಹೋಗ್ತೀರಿ, ಅದನ್ನು ನೀವು ಬೇಜಾರಾಗ್ತದೆ. ಖುಷಿಯಲ್ಲಿರಿ ನೀವು. ಯಾರು ಹಾಗೆ ಹೇಳಿದರು ಅಂತ ಯಾಕೆ ಬೇಜಾರು ಮಾಡ್ಕೊಳ್ತೀರಿ? ಅದನ್ನೆಲ್ಲ ಬಿಟ್ಟುಬಿಡಿ. ನಿಮ್ಮ ಲೈಫು ನೀವು ಎಂಜಾಯ್ ಮಾಡಿ ಅಷ್ಟೇ. ಅಷ್ಟು ನಿಮ್ಮ ವಾಚ್ ಕಂಪ್ಲೇಂಟ್ ಮಾಡ್ಕೊಳ್ಳಿ, ಆಮೇಲೆ ಸಪೋರ್ಟ್ ಮಾಡೋಣ. ಹೌದೌದು, ಆಮೇಲೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ. ಯಾರನ್ನು ಇದು ಮಾಡಲ್ಲ ನಾನು. ನನಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಮಾಡ್ತೀನಿ, ಟೈಮ್ ಇದ್ದರೆ. ಅವರಿಗಂತಲ್ಲ, ಟೈಮ್ ಇದ್ದರೆ ಎಲ್ರಿಗೂ ಸಪೋರ್ಟ್ ಮಾಡ್ತೀನಿ ನಾನು. ಎಲ್ಲರೂ ಕಷ್ಟ ಬರ್ತಾರಲ್ಲ, ನಮ್ದು ಆಯ್ತಂತ ಬೇರೆಯವರನ್ನೆಲ್ಲ ಮರಿಬಾರ್ದು. ಈಗ ಮಾಡಿದಷ್ಟು ಆಗಲ್ಲ ಲೈವ್ಗೆಲ್ಲ ಹೋಗಲಿಕ್ಕೆ, ಆದರೂ ನಮಗೆ ರೆಸ್ಟ್ ಬೇಕಲ್ಲ. ನಮ್ಮದು ಇರ್ತದೆ ಎಡಿಟಿಂಗ್, ವೀಡಿಯೋ ಮಾಡೋದು ಅದೆಲ್ಲ ಇರ್ತದೆ. ನೋಡುವ, ಆದಷ್ಟು ಮಾಡ್ತೀನಿ ನಾನು ಕೂಡ. ಎಷ್ಟಾಗ್ತದೆ ಅಷ್ಟು ಹೆಲ್ಪ್ ಮಾಡ್ತೀನಿ. ಕೆಲವೆಲ್ಲ ವೀಡಿಯೋ ಬಾಕಿ ಉಂಟು ನಿಮ್ಮದು, ನೋಡ್ತೀನಿ ನಾನು, ಎಲ್ಲ ನೋಡ್ತೀನಿ. ಇದೊಂದು ಆದಮೇಲೆ 4K ಆಗೋವರೆಗೆ ಕಾಯ್ತಾ ಇದ್ದೇನೆ ಈಗ. ಬೆಳಗ್ಗೆ ಎದ್ದ ಕೂಡಲೇ ಆನ್ ಇಟ್ಟಿದ್ದೇನೆ ಇವತ್ತು ನಾನು ನಿಮ್ಮದು ವೀಡಿಯೋ. ಮತ್ತು ಟೈಮ್ ಸಿಗೋದಿಲ್ಲಲ್ಲ ಸಪೋರ್ಟಿಗೆ ಹೋದರೆ. ಸ್ನಾನ ಮಾಡಿ ಎಲ್ಲ ಆಗುವಾಗ ಆಗ್ತದೆ, ಅದು ಎಂಡ್ ಆಗ್ತದೆ.
ಇಲ್ಲಿ ತುಂಬ ವರ್ಕ್ ಇದೆ. 600 ಪೇಜ್. ಹೌದು, ಹೇಳಿದ್ರಲ್ವ ಮೊನ್ನೆ. ಮನಸ್ಸಿಗೆ ರಿಲ್ಯಾಕ್ಸ್ಗೆ ಕಷ್ಟ ಆದರೂ ಲೈವ್ಗೆ ಬರ್ತಾ ಇದ್ದೀನಿ. ಹೌದೌದು, ಗೊತ್ತಾಗ್ತದೆ ನನಗೆ. ಅಲ್ಲ, ನಿಮ್ಮ ಕೆಲಸ ಎಲ್ಲ ಮುಗಿಸಿ ನಂದು ಆಗ್ತದೆ, ಇನ್ನು ಸ್ವಲ್ಪ ಇರೋದಲ್ಲ. ನೀವು ಅಷ್ಟು ಕಷ್ಟದಿಂದ ಬೇಡ ಬರೋದು. ಫೋನ್ ಫ್ರೀ ಇದ್ದರೆ ಆನ್ ಇಟ್ಟರೂ ಸಾಕು, ನಿಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳಿ. ಗೊತ್ತಾಗ್ತದೆ ನಮಗೆ, ಅಷ್ಟು ಗೊತ್ತಾಗೋದಿಲ್ವಾ? ಆಯಿತಾ? ಎಷ್ಟು ಲೇಟ್ ಆಯಿತು ನೋಡಿ, 1 ಗಂಟೆ ಆಯಿತು. ಮಲಗಿ ನೀವು, ಎಂಡ್ ಮಾಡ್ತೀನಿ ನಾನು. ನೀವು ಮಲಗಿ ಆಯಿತಾ? ಗುಡ್ ನೈಟ್, ಬಾಯ್ ಬಾಯ್.